ಹಾ ನಿದ್ದೆ ಮಾಡ್ತಾ ಇದೀಯಾ? ಆಫ್ ಮಾಡ್ತೀನಿ ಹಂಗಾರೆ, ಮಲಕ್ಕೋ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲದ್ರೆ ನಾವು ಸಹ ನಿದ್ರೆಗೆ ಹೋಗ್ತೇವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 284 ಅಲ್ಲ ಮಾತಾಜಿ ಪೇಜ್ ನಂಬರ್? ಹೌದು ಮಾತಾಜಿ. ಹೌದು ಮಾತಾಜಿ. ಪ್ರೇಯರ್ ಮಾಡಿ ಮಾತಾಜಿ, ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಒಂದೇ ಒಂದು ನಿಮಿಷ. ಓಕೆ. ಒಂದ್ ನಿಮಿಷ ಮಾತಾಜಿ. ನಿನ್ನೆ ಹ್ಯಾಂಡ್ ರೈಸ್ ಮಾಡಿ ಓದಿದ್ದಾರೆ. ಓಕೆ. ನಿನ್ನೆ ಓದದೇ ಇರೋರ್ಗೆ ಕರೀರಿ. ಹಿಂದೆ ಬಂದರೆ ಯಾರು ನಿನ್ನೆ ಮೊನ್ನೆ ಎಲ್ಲ ಓದ್ಲಿಲ್ಲ ಅವ್ರು ಹ್ಯಾಂಡ್ ರೈಸ್ ಮಾಡಿ, ಆಗ ಸರಿ ಆಗ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಮಂಗಳಾಚರಣೆ ಮಾಡ್ಬಿಡ್ತೀನಿ. ಆಯ್ತು. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं. वन्देऽहं श्रीगुरो श्रीयुतपदकमलं श्रीगुरून् वैष्णवाश्च श्रीरूपं साग्रजातं सहगण रघुनाथान्वितं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादां सहगण रविता श्रीविशाखान्वितांश्च. हे कृष्णा करुणा सिन्धु दीनबन्धु जगत्पते गोपेश गोपिका कान्त राधाकान्त नमोऽस्तु ते. तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. हरे कृष्णा कृष्ण कृष्ण हरे 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 राम 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 हरे हरे. ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದರಿಗೂ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಲೀಲಾಮೃತದ ತರಗತಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಮುಂದುವರಿಸ್ತಾ ಓದಿ ಎಲ್ಲರೂ, ಆಮೇಲಿಂದ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹರೇ ಕೃಷ್ಣ. ಯಾರು ಓದ್ತಿರೋ ಹ್ಯಾಂಡ್ ರೈಸ್ ಮಾಡಿರಿ, ಮತ್ತೆ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿದಾಗ ಪ್ಲೀಸ್ ನೋಡ್ಕೊಂಡು ಅಟೆಂಡೆನ್ಸ್ ಹಾಕೊಳ್ಳಿ ಎಲ್ಲರೂ.
ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ ಓದಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ನಿಮಿಷ ಮಾತಾಜಿ. ಹರೇ ಕೃಷ್ಣ. ಶ್ರೀಲಾ ಪ್ರಭುಪಾದ ಲೀಲಾಮೃತ. ಜಯಸೇನನದು ನಾರದ ಮುನಿಯ ಪಾತ್ರ. ನಾಟಕದ ಪ್ರದರ್ಶನದಲ್ಲಿ ಅವನು ಸುಮಾರು 100 ಬಾರಿ ಪ್ರಣಾಮ ಮಾಡಿದ. ಪ್ರಭುಪಾದರು ಅಲ್ಲಿದ್ದುದರಿಂದ ಜಯಸೇನನು ಮತ್ತೆ ಮತ್ತೆ ಎಲ್ಲರಿಗೂ ಮತ್ತು ಎಲ್ಲಾ ವಸ್ತುಗಳಿಗೂ ನಮಸ್ಕಾರ ಮಾಡುತ್ತಿದ್ದ. ಆದ್ದರಿಂದ ಅವನು ನಾರದ ಮುನಿಯ ಪಾತ್ರವನ್ನು ಮಾಡುತ್ತಿದ್ದರು. ಅವನು ಚಮ್ಮಾರನಿಗೆ ನಮಸ್ಕಾರ ಮಾಡಿದ. ಆದರೆ ಅಲ್ಲಿದ್ದ ಕೆಲವರು ಭಾರತೀಯರು ಪ್ರತಿಭಟಿಸಿದರು. ಚಮ್ಮಾರನು ಸಾಮಾನ್ಯವಾಗಿ ಬಹು ಕೆಳಗಿನ ಜಾತಿಯವನು. ಮಹರ್ಷಿಯಾದ ನಾರದ ಅವನಿಗೆ ನಮಸ್ಕಾರ ಮಾಡಿದ್ದುದನ್ನು ಕಂಡು ಅವರು ಚಕಿತರಾದರು. ಈ ಹಂತದಲ್ಲಿ ಪ್ರಭುಪಾದರು ಮಧ್ಯೆ ಪ್ರವೇಶಿಸಿ ವಿವರಿಸಲು ಪ್ರಾರಂಭಿಸಿದರು. ವಾಸ್ತವವಾಗಿ ನಾರದ ಮುನಿಯು ಚಮ್ಮಾರನಿಗೆ ನಮಸ್ಕಾರ ಮಾಡಿದುದು ಸರಿಯಾಗಿಯೇ ಇದೆ. ಏಕೆಂದರೆ ಚಮ್ಮಾರನು ವೈಷ್ಣವ. ಬ್ರಾಹ್ಮಣನಿಗಿಂತ ಯಾವ ವೈಷ್ಣವನಾದರೂ ಪ್ರಣಾಮವನ್ನು ಸ್ವೀಕರಿಸಬಹುದು ಎಂದು ಹೇಳಿದರು. ಅವರು ಮುಂದುವರೆದು ನಾಟಕದ ಕಥೆಯನ್ನು ಹೇಳಿದರು. ನಾವು ಅಭಿನಯವನ್ನು ಮುಂದುವರೆಸಿದೆವು. ನಮ್ಮ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಜಾಕ್ಸನ್ ವಿಲ್ಗೆ ತಮ್ಮ ವಿಮಾನವನ್ನು ಹತ್ತಲು ಪ್ರಭುಪಾದರು ವಿರಾಮ ಕೊಠಡಿಯಿಂದ ಹೊರಡುತ್ತಿದ್ದಾಗ ಒಂದು ಗಾಳಿ ಕುರ್ಚಿಯಲ್ಲಿದ್ದ ಒಬ್ಬ ಮಹಿಳೆ ಕಷ್ಟದಿಂದ ಮೇಲಕ್ಕೆದ್ದಳು. ಆಕೆಯು ಅಟ್ಲಾಂಟಾದಲ್ಲಿದ್ದ ಒಬ್ಬ ಭಕ್ತನ ತಾಯಿ. ಆಕೆಯು ದಪ್ಪನೆ ಪ್ರಭುಪಾದರ ಕಾಲ ಮೇಲೆ ಬಿದ್ದಳು. ಕಂಬನಿ ದುಂಬಿ ಆಕೆಯು ಗಟ್ಟಿಯಾಗಿ, ನಾನು ಕ್ಯಾನ್ಸರಿನಿಂದ ಸಾಯುತ್ತಿದ್ದೇನೆ, ನನ್ನನ್ನು ಉಳಿಸಿ ಎಂದು ಹೇಳಿದಳು. ಪ್ರಭುಪಾದರು ಕೆಳಕ್ಕೆ ಬಾಗಿ, ಒಂದ್ ನಿಮಿಷ ಮಾತಾಜಿ, ಅದು ಎಲ್ಲಿ ಹೋಯ್ತು? ಇಲ್ಲಿ ಉಂಟು ಮೇಲೆ. ಪ್ರಭುಪಾದರು ಕೆಳಕ್ಕೆ ಬಾಗಿ ಆಕೆಯ ತಲೆಯ ಮೇಲೆ ಕೈ ಇಟ್ಟರು. ಆಕೆಗೆ ಸಮಾಧಾನ ಮಾಡುತ್ತಾ, ಅದು ಸರಿ ಹೋಗುತ್ತದೆ ಎಂದರು. ಕೆಂಪು ಗುಲಾಬಿಗಳ ಮತ್ತು ಮ್ಯಾಗ್ನೋಲಿಯಗಳ ಹಾರವನ್ನು ಧರಿಸಿ ಪ್ರಭುಪಾದರು ತಮ್ಮ ವಿಮಾನದತ್ತ ಮೊಗಸಾಲೆಯಲ್ಲಿ ನಡೆದು ಹೋಗುತ್ತಿದ್ದಾಗ ಅವರ ಶಿಷ್ಯರು ಪ್ರಭುಪಾದರದು ರಾಜ ಟಿವಿ ಎಂದುಕೊಂಡರು. ಅವರಿಂದ ಒಂದು ಕನಕಪ್ರಭೆ ಹೊರಸೂಸುತ್ತಿತ್ತು. ಅವರು ಬಲಶಾಲಿಯಾಗಿ ಆದರೂ ವಿನಮ್ರರಾಗಿ ಕಂಡರು. ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯ ಅನುಭವವಾಯಿತು. ಅವರು ಪ್ರಭುಪಾದರ ಉಪದೇಶಗಳಂತೆ ನಡೆಯುತ್ತೇವೆಂದು ಪ್ರತಿಜ್ಞೆ ಮಾಡಿದರು. ಅವರು ಪ್ರಭುಪಾದರನ್ನು ಕಡೆಗೆ ನೋಡಿದ್ದು ಜಾಕ್ಸನ್ ವೀಲ್ಗೆ ಅವರನ್ನು ಕರೆದೊಯ್ಯುವ ಸಣ್ಣ ವಿಮಾನದತ್ತ ವಿಮಾನ ನಿಲ್ದಾಣದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವರ ಕೇಸರಿ ಬಣ್ಣದ ರೇಷ್ಮೆಯ ಜ್ಯೋತಿ ಮತ್ತು ಕುರ್ತ ಗಾಳಿಯಲ್ಲಿ ಹಾರಾಡುತ್ತಿದ್ದಂತೆ ಪ್ರಭುಪಾದರು ಅವರ ಹತ್ರ ತಿರುಗಿ ನೋಡಿ ಕೈ ಬೀಸಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಕಾರು ಎಷ್ಟು ವೇಗವಾಗಿ ಹೋಗುತ್ತಿದೆ, ಗೈನ್ಸ್ ವಿಲ್ಲೆ ತಲುಪಲು ಎಷ್ಟು ಹೊತ್ತಾಗುತ್ತದೆ ಎಂದು ಪ್ರಭುಪಾದರು ಕೇಳಿದರು. ಚಾಲಕನು ವೇಗ ಗಂಟೆಗೆ 65 ಮೈಲಿ, ಇನ್ನು 1.5 ಗಂಟೆ ಬೇಕಾಗುತ್ತದೆ ಎಂದು ಹೇಳಿದ. ಪ್ರಭುಪಾದರು ರಾಜಮಾರ್ಗ ಪ್ರಕೃತಿ ದೃಶ್ಯಾವಳಿಯನ್ನು ಗಮನಿಸಿದರು. ಪೈನ್ ಮರಗಳ ಕಾಡುಗಳು, ಅವುಗಳ ಪ್ರದೇಶಗಳು, ವಿನೂತನ ವರ್ಣರಂಜಿತ ಹಕ್ಕಿಗಳು, ಒಮ್ಮೊಮ್ಮೆ ರಸ್ತೆಯ ಬಳಿ ಆಹಾರ ಹುಡುಕುತ್ತಿರುವ ಆರ್ಮೆಡಿಲೋ ಪ್ರಾಣಿ, ರಸ್ತೆಯ ಪಕ್ಕದಲ್ಲಿ ತಾವರೆಗಳು, ಲಿಲಿಗಳು ತಾವಾಗಿ ಬೆಳೆದಿದ್ದವು. ಸ್ವಚ್ಛ ವಾತಾವರಣವನ್ನು ಪ್ರಕಾಶಮಾನವಾದ ಬಿಸಿಲು ಬೆಚ್ಚಗೆ ಮಾಡುತ್ತಿತ್ತು. ಪ್ರಭುಪಾದರಿಗೆ ಗೈನ್ಸ್ವಿಲ್ಲೆಯ ಒಂದು ಉಪಪ್ರಯಾಣ ಉಪದೇಶ ಕಾರ್ಯಕ್ಕೆ ಒಂದು ವಿಶಿಷ್ಟ ದಿನ. ತಮ್ಮ ಕಾರ್ಯದರ್ಶಿ ಶ್ಯಾಮಸುಂದರರನ್ನು ನ್ಯೂಯಾರ್ಕಿನಲ್ಲೇ ಬಿಟ್ಟು ಸೇವಕ ಅರವಿಂದನನ್ನು ಮಾತ್ರ ಜೊತೆಗೆ ಕರೆತಂದಿದ್ದರು. ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ಇನ್ನೂ ಒಂದು ನಗರಕ್ಕೆ ತಂದುಕೊಡಲು 1 ದಿನದ ಮಟ್ಟಿಗೆ ಅವರು ಬಂದಿದ್ದರು. ವಿಮಾನ ನಿಲ್ದಾಣದಲ್ಲಿ ಭಕ್ತರು ಅವರನ್ನು ಬರಮಾಡಿಕೊಂಡಾಗ ಅವರು ಗಂಭೀರವಾಗಿ ಕಂಡಿದ್ದರು. ಆದರೆ ಭಕ್ತನನ್ನು ನೋಡಿ ಅವರು ಆಕರ್ಷಕವಾಗಿ ಮುಗುಳ್ನಗೆ ಬೀರಿದ್ದರು. ಅನಂತರ ಹೃದಯಾನಂದರ ಕಡೆಗೆ ತಿರುಗಿ, ಯಾವ ಕಡೆಗೆ ಎಂದು ಕೇಳಿದ್ದರು. ಯುದ್ಧ ಭೂಮಿ ಎಲ್ಲಿದೆ ಎಂದು ತಿಳಿದುಕೊಳ್ಳ ಬಯಸಿದ ಆಧ್ಯಾತ್ಮಿಕ ಯೋಧರಂತೆ ಇದ್ದರು ಅವರು. ಪ್ರಭುಪಾದರು ಹೂವು ಚೆಲ್ಲಿದ
ಸಣ್ಣ ಹಾದಿಯಲ್ಲಿ ನಡೆದು ದೇವಾಲಯವನ್ನು ಪ್ರವೇಶಿಸಿದರು. ಅದು ಫ್ಲಾರಿಡ್ ವಿಶ್ವವಿದ್ಯಾನಿಲಯದ ಆವರಣದ ಬಳಿ ಬಾಡಿಗೆಗೆ ತೆಗೆದುಕೊಂಡಿದ್ದ ಮನೆ. ದೇವಾಲಯದಲ್ಲಿ ಅವರು ಅಷ್ಟೇನು ನಯವಾಗಿ ಅಲ್ಲದಿದ್ದರೂ ಶ್ರದ್ಧೆಯಿಂದ ರಚಿಸಿದ್ದ ಚೈತನ್ಯ ಮಹಾಪ್ರಭುಗಳ ಮತ್ತು ಅವರ ಸಂಗಡಿಗರ ಚಿತ್ರವನ್ನು ಒಂದು ಕ್ಷಣ ನೋಡುತ್ತಾ ನಿಂತರು. ಪ್ರಭುಪಾದರು ವಿಶ್ರಾಂತಿ ತೆಗೆದುಕೊಳ್ಳ ಬಯಸುವವರೇ ಎಂದು ಹೃದಯಾನಂದರು ಕೇಳಿದರು. ಪ್ರಭುಪಾದರು ಹೌದೆಂದು ತಲೆ ಹಾಡಿಸಿದರು. ಭಕ್ತರು ಕೀರ್ತನೆ ಮಾಡುತ್ತಿರುವಾಗ ಪ್ರಭುಪಾದರು ತಮ್ಮ ಕೊಠಡಿಗೆ ಹೋದರು. ಸ್ವಲ್ಪ ಹೊತ್ತಿನ ನಂತರ ಹಿಂದಿರುಗಿ ಸಣ್ಣ ದೇವಾಲಯದ ಕೊಠಡಿಯಲ್ಲಿ ದೊಡ್ಡ ನೀಲಿ ಮಕ್ಮಲ್ ಹಾಕಿದ ವ್ಯಾಸಾಸನದಲ್ಲಿ ಕುಳಿತರು. ಗೈನ್ಸ್ವಿಲ್ಲೆ, ಮಿಯಾಮಿ, ತಲಹಸ್ಸಿ ಮತ್ತು ನ್ಯೂ ಆರ್ಲಿಯನ್ಸ್ ಗಳಲ್ಲಿದ್ದ ಪ್ರಭುಪಾದರ ಶಿಷ್ಯರು ಮಾತ್ರವಲ್ಲದೆ ಹಲವರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು, ಇತರ ಅತಿಥಿಗಳು ಹಾಜರಿದ್ದರು. ಇಲ್ಲಿ ಪ್ರಪಂಚದ ಈ ದೂರದ ಮೂಲೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ ಸ್ಥಳದಿಂದ ಇಷ್ಟು ದೂರದಲ್ಲಿ ಇಷ್ಟೊಂದು ಮಂದಿ ಹುಡುಗರನ್ನು ಹುಡುಗಿಯರನ್ನು ನೋಡುವುದೇ ಒಂದು ಸಂತೋಷ ಎಂದು ಪ್ರಭುಪಾದರು ಪ್ರಾರಂಭಿಸಿದರು. ಸಾಕ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ ಓದಿ. ಹರೇ ಕೃಷ್ಣ. ಓದಿದ್ರು ಮತ್ತೆ ಓದಿದಾರಾ? ಹಾಗಾದ್ರೆ ಬೇಡ. ಲಲಿತಾ ಮಾತಾಜಿ ಅವರು ಓದಿದ್ರು, ಗೀತಾ ಮಾತಾಜಿನೂ ಓದಿದ್ರು. ಇಲ್ಲ ಅವ್ರು ಓದಿಲ್ಲ, ಅವ್ರು ಬಂದೇ ಇಲ್ಲ. ನೆನ್ನೆ ಕ್ಲಾಸ್ಗೆ ಬಂದಿರ್ಲಿಲ್ಲ ಮಾತಾಜಿ. ಸರಿ ಮಾತಾಜಿ. ಗಮನ ಇಟ್ಟಿರ್ತೀವಿ ಮಾತಾಜಿ ಕರೆಯುವಾಗ. ಇರ್ಲಿ ಮಾತಾಜಿ, ಅಷ್ಟೇ. ಭಗವಂತನ ಬರುವಾಗ ಸಿಗ್ತದೆ ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಭಗವಂತನ ಪಾವನ ನಾಮವನ್ನು ಸಂಕೀರ್ತನೆ ಮಾಡುವುದರಿಂದ ಲಭ್ಯವಾಗುವ ಉದ್ಧಾರಕ ಕೃಪೆಯನ್ನು ಕುರಿತು ಪ್ರಭುಪಾದರು ಉಪನ್ಯಾಸ ಮಾಡಿದರು. ಅವರ ಒಬ್ಬ ಶಿಷ್ಯನ ತಾಯಿಯು ಮರಣಶಯ್ಯೆಯಲ್ಲಿದ್ದಾಗ ತಾವು ಎದುರಿಗಿದ್ದುದಾಗಿ ಹೇಳಿದರು. ಆಕೆಯ ಮಗನು ಆಕೆಗೆ ಕೃಷ್ಣನ ವಿಷಯ ಮತ್ತು ಹರೇ ಕೃಷ್ಣ ಸಂಕೀರ್ತನೆಯ ವಿಷಯ ಹೇಳುತ್ತಿದ್ದುದರಿಂದ ಆಕೆಯು ತನ್ನ ಕೊನೆಯ ಮಾತುಗಳಲ್ಲಿ, ನಿನ್ನ ಕೃಷ್ಣನು ಎಲ್ಲಿದ್ದಾನೆ? ಅವನು ಈಗ ಇಲ್ಲಿ ಇದ್ದಾನೆಯೇ ಎಂದಳು. ಅನಂತರ ಆಕೆ ಪ್ರಾಣ ಬಿಟ್ಟಳು. ಆ ಪಾವನ ನಾಮವನ್ನು ಕೇಳಿ ಕೃಷ್ಣನನ್ನು ಕುರಿತು ಯೋಚಿಸಿದ್ದುದರಿಂದ ಆಕೆಯು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಿದ್ದಾಳೆ ಎಂದು ಪ್ರಭುಪಾದರು ಹೇಳಿದರು. ಪ್ರಭುಪಾದರು ಮಾತನ್ನು ಮುಗಿಸಿದ ನಂತರ ವಿಶ್ವವಿದ್ಯಾಲಯದ ವಾರ್ತಾ ಪ್ರಕ್ರಿಯೆಯ ಪರವಾಗಿ ಬಂದಿದ್ದ ವರದಿಗಾರ ಹುಡುಗಿಯು ಕೈ ಎತ್ತಿದಳು. ಅವಳೆಂದಳು, ಇಲ್ಲಿ ಚಿಕ್ಕ ವಯಸ್ಸಿನವರನ್ನೇ ನಾನು ನೋಡುತ್ತಿದ್ದೇನೆ, ಅದಕ್ಕೆ ಕಾರಣವೇನು? ಪ್ರಭುಪಾದರು ಉತ್ತರವಾಗಿ ಒಂದು ಪ್ರಶ್ನೆಯನ್ನೇ ಕೇಳಿದರು. ವಿಶ್ವವಿದ್ಯಾಲಯದಲ್ಲಿ ಅಷ್ಟೊಂದು ಮಂದಿ ಚಿಕ್ಕ ವಯಸ್ಸಿನವರೇ ಏಕೆ ಇದ್ದಾರೆ? ಹುಡುಗಿಯು ಒಂದು ನಿಮಿಷ ಯೋಚನೆ ಮಾಡಿದಳು. ವಿದ್ಯಾಭ್ಯಾಸಕ್ಕೆ ಅದೇ ಸರಿಯಾದ ಕಾಲ ಎಂದು ತೋರುತ್ತದೆ. ಹೌದು, ಪ್ರಭುಪಾದರು ಹೇಳಿದರು. ಹಾಗೆಯೇ ಇದು ಕೃಷ್ಣ ಪ್ರಜ್ಞೆಗೆ ಸರಿಯಾದ ಕಾಲ. ಮುದಿ ನಾಯಿಗೆ ಹೊಸ ಆಟಗಳನ್ನು ಕಲಿಸಲು ಸಾಧ್ಯವಿಲ್ಲ. ಪ್ರಭುಪಾದರು ಯಾವ ಕಾರ್ಯಕ್ರಮಕ್ಕಾಗಿ ಬಂದಿದ್ದರೋ ಮತ್ತು ಯಾವ ಕಾರ್ಯಕ್ರಮಕ್ಕಾಗಿ ಫ್ಲಾರಿಡಾ ವಿಶ್ವವಿದ್ಯಾಲಯವು $1,000 ಕೊಡುತ್ತಿತ್ತೋ ಅದು ಮಧ್ಯಾಹ್ನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಪ್ಲಾಜಾ ಆಫ್ ದಿ ಅಮೆರಿಕಾಸ್ ನಲ್ಲಿ ನಡೆಯುತ್ತಿತ್ತು. ಪ್ರಭುಪಾದರು ಆಗಮಿಸಿದಾಗ ನೂರಾರು ಜನ ವಿದ್ಯಾರ್ಥಿಗಳು ಸೇರಿದ್ದರು. ಕೆಲವರು ತಾತ್ಕಾಲಿಕ ವೇದಿಕೆಯ ಸುತ್ತ ಇದ್ದರು, ಕೆಲವರು ಆರಾಮವಾಗಿ ಹುಲ್ಲಿನ ಮೇಲೆ ಕುಳಿತಿದ್ದರು, ಕೆಲವರು ಸುವಾಸನೆ ಬೀರುತ್ತಿದ್ದ ಮೆಗ್ನೋಲಿಯಾ ಮರಗಳ ಕೆಳಗೆ ಹಾಯಾಗಿ ಕುಳಿತಿದ್ದರು. ಆಕಾಶದಲ್ಲಿ ಮೋಡ ತುಂಬಿತ್ತು. ಯಾವ ಕ್ಷಣವಾದರೂ ಮಳೆ ಬರುವ ಹಾಗಿತ್ತು. ಇನ್ನೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಬಂದ ಹಾಗೆ ಸುಮಾರು 500 ಜನರ ಗುಂಪಾಯಿತು. ಇನ್ನೇನು ಪ್ರಭುಪಾದರು ಮಾತನ್ನು ಪ್ರಾರಂಭಿಸಬೇಕು ಎನ್ನುವಾಗ ಸಣ್ಣ ಜಡಿ ಮಳೆ ಪ್ರಾರಂಭವಾಯಿತು. ಪ್ರಭುಪಾದರ ತಲೆಯ ಮೇಲೆ ಕೊಡೆ ಹಿಡಿಯಲು ಹೃದಯಾನಂದರು ವೇದಿಕೆಯ ಮೇಲೆ ಬಂದರು. ವ್ಯಾಸಾಸನದಲ್ಲಿ ಕುಳಿತಿದ್ದ ಪ್ರಭುಪಾದರು ಮೆಲ್ಲನೆ ಧ್ವನಿಯಲ್ಲಿ ವರ್ಧಕದರಲ್ಲಿ ಯಾರೋ ಸಿಗರೇಟ್ ಸೇದುತ್ತಿದ್ದಾರೆ ಎಂದರು. ವಿದ್ಯಾರ್ಥಿಗಳು ಸೌಜನ್ಯದಿಂದ ತಮ್ಮ ಸಿಗರೇಟುಗಳನ್ನು ಆರಿಸಿದರು. ಪ್ರಭುಪಾದರು ಉಪನ್ಯಾಸ ಮಾಡಲು ಪ್ರಾರಂಭಿಸುವುದೇ ತಡ. ನಾಯಿಯೊಂದು ಗಟ್ಟಿಯಾಗಿ ಬೊಗಳತೊಡಗಿತ್ತು. ಪ್ರಭುಪಾದರು ನಿಲ್ಲಿಸಿ, ಯಾವುದು ಅದು ನಾಯಿ ಎಂದು ಕೇಳಿದರು. ನಾಯಿಯು ಬೊಗಳುತ್ತಲೇ ಇದ್ದಾಗ ಪ್ರಭುಪಾದರು ಅದು ಮಾತನಾಡಲು ಬಯಸುತ್ತದೆ ಎಂದರು. ಕಡೆಗೆ ಬೊಗಳುವುದು ನಿಂತಿತು, ಮಳೆಯೂ ನಿಂತಿತು. ಆದರೆ ಹೃದಯಾನಂದರು ಪ್ರಭುಪಾದರ ತಲೆಯ ಮೇಲೆ ಕೊಡೆಯನ್ನು ಹಿಡಿದುಕೊಂಡೇ ನಿಂತರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇನ್ ಯಾರಾದ್ರೂ ಬಾಕಿ ಇದ್ದೀರಾ ಓದ್ಲಿಕ್ಕೆ? ನಾವು ಓದಿಲ್ಲ ಮಾತಾಜಿ. ನಾನು ಓದಿಲ್ಲ ಮಾತಾಜಿ.
ಯಾರು? ಪ್ರಭಾವತಿಯ? ಗೀತಾ ಓಕೆ, ಕುಯ್ಲು. ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ದೇವಾಲಯಕ್ಕೆ ಕಾರಿನಲ್ಲಿ. ದೇವಾಲಯಕ್ಕೆ ಕಾಡಿನಲ್ಲಿ ಹಿಂದಿರುಗುತ್ತಿದ್ದಾಗ ಪ್ರಭುಪಾದರು ತಮ್ಮ ಉಪನ್ಯಾಸದ ರೆಕಾರ್ಡ್ ಅನ್ನು ಕೇಳಲು ಬಯಸಿದರು. ತಮ್ಮ ಉಪನ್ಯಾಸದ ಪ್ರಾರಂಭದಲ್ಲಿ ನಾಯಿ ಬೊಗಳಿದ್ದನ್ನು ಕೇಳಿ ನಕ್ಕರು. ಪ್ರಭುಪಾದರೆ, ನಿಮ್ಮ ಉಪನ್ಯಾಸ ಅದ್ಭುತವಾಗಿತ್ತು, ಹೃದಯಾನಂದರು ಹೇಳಿದರು. ಎಲ್ಲರಿಗೂ ಅದು ಇಷ್ಟವಾಯಿತು. ವಿದ್ಯಾರ್ಥಿಗಳಿಗೆ ಇಷ್ಟವಾಯಿತು, ಭಕ್ತರಿಗೆ ಇಷ್ಟವಾಯಿತು, ಪ್ರಾಧ್ಯಾಪಕರಿಗೆ ಇಷ್ಟವಾಯಿತು. ಒಳ್ಳೆಯದು ಹರೇ ಕೃಷ್ಣ, ಪ್ರಭುಪಾದರು ಹೇಳಿದರು. ಪ್ರಭುಪಾದರ ನೀರು ಕುಡಿಯಿರಿ ಮಾತಾಜಿ. ಇಲ್ಲ ಪರವಾಗಿಲ್ಲ. ಸಾರಿ ಮಾತಾಜಿ, ಬೇರೆ ಯಾರತ್ರನಾರು ಆಗೋದಿಲ್ಲವಾ? ಬರ್ತೀನಿ. ಓಕೆ, ಬೇರೆ ಯಾರು ಇದ್ದೀರಿ ಬಾಕಿ ಇದ್ದವರು? ಇಲ್ಲದಿದ್ರೆ ಆಲ್ಫಾಬೆಟ್ಟಿಗೆ ಹೋಗ್ತೇನೆ. ಅದಕ್ಕೆ ನಾನು ಓದಿಲ್ಲ ಮಾತಾಜಿ. ಓದಿ. ಪ್ರಭುಪಾದರ ದಿನದ ಪ್ರವಚನ ಇನ್ನೂ ಮುಗಿದಿರಲಿಲ್ಲ. ಅದರ ನಂತರ ಸಂಜೆ ದೂರದರ್ಶನದ ಒಂದು ಸಂದರ್ಶನವಿತ್ತು. ಸಂದರ್ಶಕನು ಒಂದಿಷ್ಟು ಓದಿ ಸಿದ್ಧತೆ ಮಾಡಿಕೊಂಡು ಬಂದಿದ್ದ. ಆತನು ಪ್ರಾರಂಭದಲ್ಲಿ ವೈದಿಕ ಸಾಹಿತ್ಯದ ಪ್ರಕಾರ ಕೃಷ್ಣನು ಯಾರು ಎನ್ನುವುದನ್ನು, ಶ್ರೀಲ ಪ್ರಭುಪಾದರು ಹೇಗೆ ಚೈತನ್ಯ ಮಹಾಪ್ರಭುಗಳ ಗುರು ಪರಂಪರೆಗೆ ಸೇರಿದವರು ಎನ್ನುವುದನ್ನು ವಿವರಿಸಿ ಪ್ರಭುಪಾದರ ಪರಿಚಯ ಮಾಡಿಕೊಟ್ಟ. ಸಂದರ್ಶಕನು ಪ್ರಸ್ತಾವನೆಯಾಗಿ ಕೆಲವು ಮಾತುಗಳನ್ನು ಹೇಳಬೇಕೆಂದು ಕೇಳಿದಾಗ ಪ್ರಭುಪಾದರು, ನಾವೆಲ್ಲರೂ ಕೃಷ್ಣನ ವಿಭಿನ್ನಾಂಶಗಳೆನ್ನುವ ಮೂಲ ಪ್ರಜ್ಞೆಯನ್ನು ಎಲ್ಲ ಜನರಲ್ಲಿಯೂ ಎಚ್ಚರಿಸಲು ಕೃಷ್ಣ ಪ್ರಜ್ಞೆಯ ಆಂದೋಲನವು ಪ್ರಯತ್ನಿಸುತ್ತಿದೆ ಎಂದು ವಿವರಿಸಿದರು. ಸಂದರ್ಶಕನು ಪ್ರಭುಪಾದರನ್ನು ನಿಮ್ಮ ಗುರು ಯಾರು ಎಂದು ಪ್ರಶ್ನಿಸಿದಾಗ ಪ್ರಭುಪಾದರು ನಮ್ರತೆಯಿಂದ ತಲೆಬಾಗಿ ತಮ್ಮ ಗುರು ಮಹಾರಾಜರ ಪೂರ್ಣ ಹೆಸರನ್ನು ಹೇಳಿದರು. ಓಂ ವಿಷ್ಣುಪಾದ ಪರಮಹಂಸ ಪರಿವಾಜಕಾಚಾರ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ ಪ್ರಭುಪಾದ. ಸಂದರ್ಶಕನು ವಾದ ವಿವಾದ ಸೃಷ್ಟಿಸಲು ತೀರ್ಮಾನ ಮಾಡಿದಂತಿತ್ತು. ಸರ್, ನಿಮ್ಮನ್ನು ಈ ಪ್ರಶ್ನೆ ಕೇಳಬಹುದೇ? ನೀವೀಗ ಭಗವಂತನಲ್ಲಿ ಪ್ರೀತಿಯನ್ನು ಉಪದೇಶ ಮಾಡುತ್ತೀರಿ. ಈ ಉಪದೇಶವು ಈ ದೇಶದಲ್ಲಿ ಆಚರಣೆಯಲ್ಲಿದ್ದ ಭಗವಂತನ ಪ್ರೇಮದ ಉಪದೇಶಗಳಿಗಿಂತ ಮತ್ತು ಪ್ರಪಂಚದ ಇತರ ಭಾಗಗಳಲ್ಲಿ ಶತಮಾನಗಳಿಂದ ಆಚರಣೆಯಲ್ಲಿರುವ ಭಗವಂತನ ಪ್ರೇಮದ ಉಪದೇಶಗಳಿಗಿಂತ ಹೇಗೆ ಭಿನ್ನವಾಗಿದೆ ಮತ್ತು ಉತ್ತಮವಾಗಿದೆ? ಪ್ರಭುಪಾದರು, ಈ ಉಪದೇಶವು ಅತ್ಯಂತ ಅಧಿಕಾರಯುತವಾದದ್ದು. ಅದೊಂದು ವಾಸ್ತವಾಂಶ. ನಾವು ಚೈತನ್ಯ ಮಹಾಪ್ರಭುಗಳ ಹೆಜ್ಜೆ ಹಾಕುತ್ತಿದ್ದೇವೆ. ವೈದಿಕ ಧರ್ಮದ ಪ್ರಮಾಣದ ಪ್ರಕಾರ ನಾವು ಚೈತನ್ಯ ಮಹಾಪ್ರಭುಗಳೇ ಶ್ರೀಕೃಷ್ಣ ಎಂದು ಮೇಲೆ ಮಾಡ್ಬೇಕು ಮಾತಾಜಿ ಒಪ್ಪಿಕೊಳ್ಳುತ್ತೇವೆ. ಉದಾಹರಣೆಗೆ, ಈ ಸಂಸ್ಥೆಯಲ್ಲಿ ನೀನೇ ತಜ್ಞ. ಇಲ್ಲಿ ಯಾರಾದರೂ ನಿನ್ನ ಮಾರ್ಗದರ್ಶನದಲ್ಲಿ ಏನನ್ನಾದರೂ ಮಾಡುತ್ತಿದ್ದರೆ ಮತ್ತು ನೀನೇ ಆತನಿಗೆ ಹೀಗೆ ಮಾಡು ಎಂದು ಹೇಳಿಕೊಡುತ್ತಿದ್ದರೆ ಅದು ಅಧಿಕಾರಯುತ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಭಗವಂತ ಪ್ರಜ್ಞೆಯನ್ನು ಉಪದೇಶಿಸಿದಾಗ ಭಗವಂತನೇ ಉಪದೇಶ ಮಾಡುತ್ತಿದ್ದ. ಸಂದರ್ಶಕನು ಬಯಸಿದ್ದ ಪಂಥೀಯ ವಾದ ವಿವಾದವನ್ನು ತಪ್ಪಿಸಿ ಪ್ರಭುಪಾದರು ಖಚಿತವಾದ ಅಭಿಪ್ರಾಯ ಹೇಳಿದ್ದರು. ಆದರೆ ಸಂದರ್ಶಕನು ಮತ್ತೆ ಮತ್ತೆ ಅವರನ್ನು ವಾದ ವಿವಾದದಲ್ಲಿ ಸಿಲುಕಿಸಲು ಪ್ರಯತ್ನಿಸಿದ. ಪ್ರಭುಪಾದರ ದುರಂಕಾರಿಗಳು. ಮೇಲೆ ಮಾಡ್ಬೇಕು ಮಾತಾಜಿ, ಮೇಲೆ ಮಾಡಿ. ಸಾಕು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೇಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಂದರ್ಶಕನು ಅಲ್ಲಿಂದ ಅಲ್ಲ ಮಾತಾಜಿ? ಹೌದು. ಹರೇ ಕೃಷ್ಣ. ಸಂದರ್ಶಕನು ಬಯಸಿದ್ದ ಪಂಥೀಯ ವಾದ ವಿವಾದವನ್ನು ತಪ್ಪಿಸಿ ಪ್ರಭುಪಾದರು ಖಚಿತವಾದ ಅಭಿಪ್ರಾಯ ಹೇಳಿದ್ದರು. ಆದರೆ ಸಂದರ್ಶಕನು ಮತ್ತೆ ಮತ್ತೆ ಅವರನ್ನು ವಾದ ವಿವಾದದಲ್ಲಿ ಸಿಲುಕಿಸಲು ಪ್ರಯತ್ನಿಸಿದ. ಪ್ರಭುಪಾದರು ದುರಹಂಕಾರಿಗಳು, ಪಂಥನಿಷ್ಠರು ಮತ್ತು ಅಮೆರಿಕ ವಿರೋಧಿಗಳು ಎಂದು ಕಾಣಬೇಕು ಎಂದು ಆತ ಬಯಸಿದಂತೆ ತೋರುತ್ತಿತ್ತು. ಆದರೆ ಪ್ರಭುಪಾದರು ಬೇರೆ ಯಾವುದೇ ಧರ್ಮಕ್ಕೂ ತಾವು ವಿರೋಧಿಗಳಲ್ಲ ಮತ್ತು ಪ್ರಪಂಚದಲ್ಲಿ ಯಾರೇ ಆಗಲಿ ತನ್ನ ಧರ್ಮದಲ್ಲಿರುವಂತೆ ದೇವರ ಹೆಸರನ್ನು ಸಂಕೀರ್ತನೆ ಮಾಡಬಹುದು ಎಂದು ಒತ್ತಿ ಹೇಳಿದರು. ಹರೇ ಕೃಷ್ಣ ಮಾತಾಜಿ. ನಾನು ಸಂದರ್ಶಕ ಓದ್ತೇನೆ ಮಾತಾಜಿ, ನೀವು ಪ್ರಭುಪಾದರದ್ದು ಓದಿ. ಸರಿ. ಆದರೆ ನೀವು ಇಲ್ಲಿಗೆ ಬರುವ ಮೊದಲು ಜಗತ್ತಿನ ಈ ಭಾಗದಲ್ಲಿ ದೈವತ್ವವನ್ನು ಪ್ರತಿಪಾದಿಸುತ್ತಿದ್ದ ರೀತಿಯಲ್ಲಿ ನಿಮಗೆ ಒಂದಿಷ್ಟು ಅತೃಪ್ತಿ ಇದ್ದಿರಬೇಕು. ಇಲ್ಲವಾದ್ರೆ
ನೀವು ಇಲ್ಲಿಗೆ ಬರುವುದರಲ್ಲಿ ಅರ್ಥವೇ ಇರುತ್ತಿರಲಿಲ್ಲ. ಜಗತ್ತಿನ ಈ ಭಾಗದಲ್ಲಿ ಮಾತ್ರವಲ್ಲ, ವಾಸ್ತವವಾಗಿ ಪ್ರಪಂಚದ ಯಾವ ಭಾಗದಲ್ಲಿಯೂ ದೇವರಲ್ಲಿ ಗಾಡ್ ಆಸಕ್ತಿ ಬಹಳ ಕಡಿಮೆ. ಅವರಿಗೆ ನಾಯಿಯಲ್ಲಿ ಡಾಗ್ ಹೆಚ್ಚು ಆಸಕ್ತಿ. ಪ್ರಭುಪಾದರ ಉತ್ತರಗಳು ಶಕ್ತಿಶಾಲಿಯಾಗಿದ್ದವು ಮತ್ತು ತತ್ವಶಾಸ್ತ್ರಕ್ಕನುಗುಣವಾಗಿ ಪ್ರಬಲವಾಗಿದ್ದವು. ಸಂದರ್ಶಕನು ವೃತ್ತಿನಿರತನಾಗಿ ತನ್ನಿಂದಾದುದನ್ನೆಲ್ಲ ಮಾಡುತ್ತಾ ಮತ್ತೆ ಅವರ ಉತ್ತರದಲ್ಲಿ ತಪ್ಪು ಕಂಡುಹಿಡಿಯಲು ಪ್ರಯತ್ನಿಸಿದ. ಸರ್, ನಿಮ್ಮ ಬರಹಗಳಲ್ಲಿ ವ್ಯಾಖ್ಯಾನಿಸಿರುವಂತೆ ವ್ಯಕ್ತಿ ಮತ್ತು ಭಗವಂತ ಇವರ ಸಂಬಂಧಕ್ಕೆ ಬಹಳ ಒತ್ತು ಕೊಟ್ಟಿರುವಂತೆ ಕಾಣುತ್ತದೆ. ಹೌದು, ಅದು ಎಲ್ಲೆಲ್ಲೂ ಕಾಣುತ್ತದೆ. ಹೌದು, ಆದರೆ ವ್ಯಕ್ತಿಗಳ ನಡುವಣ ಸಂಬಂಧಕ್ಕಿಂತ ವ್ಯಕ್ತಿ ದೇವರ ಸಂಬಂಧಕ್ಕೆ ನೀವು ಹೆಚ್ಚು ಒತ್ತು ಕೊಡುತ್ತೀರಿ. ನಾನು ಹೇಳಿದ್ದು ಸರಿಯೇ? ಮೊಟ್ಟ ಮೊದಲು ನಾವು ದೇವರೊಡನೆ ಕಳೆದುಕೊಂಡಿರುವ ಸಂಬಂಧವನ್ನು ಸ್ಥಾಪಿಸಿಕೊಳ್ಳಬೇಕು. ಅನಂತರ ನಾವು ವ್ಯಕ್ತಿಗಳ ನಡುವಣ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಬಹುದು. ಕೇಂದ್ರ ಅಂಶವೇ ಕಾಣೆಯಾದರೆ ವಸ್ತುತಃ ಸಂಬಂಧವೇ ಇರುವುದಿಲ್ಲ. ನೀನು ಒಬ್ಬ ಅಮೆರಿಕದವನು, ಒಬ್ಬ ಅಮೆರಿಕದವನು. ಅಮೆರಿಕ ಕೇಂದ್ರವಾದದ್ದರಿಂದ ನಿಮ್ಮಿಬ್ಬರಿಗೂ ಅಮೆರಿಕನ್ ರಾಷ್ಟ್ರೀಯತೆ ಅನುಭವವಾಗುತ್ತದೆ. ಹಾಗೆಯೇ ನಿನಗೆ ದೇವರು ಅರ್ಥವಾಗದಿದ್ದರೆ ನೀನು ನಾನು ಯಾರು ಎಂದು ಅರ್ಥ ಮಾಡಿಕೊಳ್ಳಲಾರೆ ಮತ್ತು ನಾನು ನೀನು ಯಾರು ಎಂದು ಅರ್ಥ ಮಾಡಿಕೊಳ್ಳಲಾರೆ. ಜಗತ್ತಿನ ಈ ಭಾಗದಲ್ಲಿ, ಪಶ್ಚಿಮ ಜಗತ್ತಿನಲ್ಲಿ, ಧರ್ಮವು ಒಬ್ಬ ಮನುಷ್ಯನು ಇನ್ನೊಬ್ಬನೊಡನೆ ಹೇಗೆ ನಡೆದುಕೊಳ್ಳಲು ಹೇಳಿಕೊಡುತ್ತದೆ ಎನ್ನುವುದಕ್ಕೆ ಧರ್ಮದ ನೀತಿ ಸಂಹಿತೆಗೆ ಎಂಬ ಮಹತ್ವ ಕೊಡುತ್ತೇವೆ. ಕೃಷ್ಣ ಪ್ರಜ್ಞೆಯ ಆಂದೋಲನದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನೊಂದಿಗೆ ಹೇಗೆ ನಡೆದುಕೊಳ್ಳುತ್ತಾನೆ ಎನ್ನುವುದಕ್ಕೂ ನಮಗೂ ಸಂಬಂಧವಿಲ್ಲ. ಅದು ಕೃಷ್ಣ ಪ್ರಜ್ಞೆಯ ಆಂದೋಲನದ ಭಾಗವಲ್ಲವೇ? ಇಲ್ಲ, ಅದು ಮುಖ್ಯವಲ್ಲ. ಏಕೆಂದರೆ ಮನುಷ್ಯನಿಗೆ ತಾನು ದೇವರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಎಂದು ಅರ್ಥವಾದರೆ ತಂತಾನೇ ಇತರರೊಡನೆ ತುಂಬಾ ಚೆನ್ನಾಗಿ ನಡೆದುಕೊಳ್ಳುತ್ತಾನೆ ಎಂದು ನಮಗೆ ಗೊತ್ತು. ಉದಾಹರಣೆಯಾಗಿ ಕ್ರೈಸ್ತ ಧರ್ಮವನ್ನು ತೆಗೆದುಕೊಳ್ಳೋಣ. ದಶ ಆಜ್ಞೆಗಳು ನಿಮಗೆ ಗೊತ್ತಷ್ಟೇ. ದಶ ಆಜ್ಞೆಗಳಲ್ಲಿ ಮನುಷ್ಯ ನಡುವಣ ಸಂಬಂಧದ ಮೇಲೆ ಬಹಳ ಒತ್ತಿದೆ. ನೀನು ಕಳ್ಳತನ ಮಾಡಲಾಗದು, ನೀನು ಕೊಲ್ಲಲಾಗದು, ಈ ರೀತಿಯಾಗಿ ನಿಮಗೆ ಗೊತ್ತಲ್ಲ. ಆದರೆ ನೀನು ಕೊಲ್ಲಲಾಗದು ಎಂದು ಯೇಸು ಕ್ರಿಸ್ತನು ಮನುಷ್ಯರಿಗೆ ಮಾತ್ರ ಅನ್ವಯಿಸಿ ಹೇಳಲೇ ಇಲ್ಲ ಎಂದು ನಾನು ಹೇಳುತ್ತೇನೆ. ಇದಕ್ಕೆ ಸಾಕ್ಷ್ಯ ಎಲ್ಲಿದೆ? ನೀನು ಕೊಲ್ಲಲಾಗದು ಎನ್ನುವುದು ಮನುಷ್ಯರಿಗೆ ಮಾತ್ರ ಅನ್ವಯಿಸುತ್ತದೆ ಎಂದು ಯೇಸು ಕ್ರಿಸ್ತನು ಹೇಳಲೇ ಇಲ್ಲ. ನೀನು ಯಾವ ಪ್ರಾಣಿಯನ್ನು ಕೊಲ್ಲಲಾಗದು, ಯಾವುದೇ ಜೀವಿಯನ್ನು, ಅದೇ ಧರ್ಮ. ಅದಕ್ಕೆ ಹೀಗೆ ಯಾವಾಗ್ಲೂ ವ್ಯಾಖ್ಯಾನ ಮಾಡಿಯೇ ಇಲ್ಲ. ನೀವು ಅದಕ್ಕೆ ಬೇರೆ ಅರ್ಥ ಕೊಟ್ಟಿದ್ದೀರಿ. ಆದರೆ ಯೇಸು ಹೇಳಿದ್ದು ನೀನು ಕೊಲ್ಲಲಾಗದು. ಆತನು ನೀನು ಮನುಷ್ಯರನ್ನು ಕೊಲ್ಲಲಾಗದು ಎಂದು ಹೇಳಲೇ ಇಲ್ಲ. ನೀವು ಏಕೆ ಆ ರೀತಿ ಅರ್ಥ ಕೊಡುತ್ತೀರಿ? ದೂರದರ್ಶನದ ಸಂದರ್ಶಕನು ಬಯಸಿದ್ದನ್ನೇ, ವಾದ ವಿವಾದವನ್ನೇ ಪ್ರಭುಪಾದರು ಅವನಿಗೆ ಕೊಟ್ಟಿದ್ದರು. ಆದರೆ ಅದು ಅಪೇಕ್ಷಣೀಯ ವಾದ ವಿವಾದವಲ್ಲದ್ದರಿಂದ ಸಂದರ್ಶಕನು ಕೂಡಲೇ ಅದನ್ನು ಬಿಟ್ಟುಬಿಟ್ಟ. ಅದರ ಬದಲು ಕೃಷ್ಣ ಪ್ರಜ್ಞೆಯ ಅನುಯಾಯಿಯನ್ನು ಅವನ ನಡತೆಯಿಂದ ಗುರುತಿಸುವುದು ಹೇಗೆ ಎಂದು ಪ್ರಭುಪಾದರನ್ನು ಕೇಳಿದ. ಪ್ರಭುಪಾದರು ಆತ ಪರಿಪೂರ್ಣ ಸಂಭಾವಿತನಾಗಿರುತ್ತಾನೆ ಅಷ್ಟೇ. ಆದ್ದರಿಂದ ನನ್ನ ಶಿಷ್ಯರು ಮಾಂಸವನ್ನು ತಿನ್ನಬಾರದೆಂದು ವಿಧಿಸಿದ್ದೇನೆ. ಮಾಂಸ ತಿನ್ನಬಾರದೆಂದೇ? ಹೌದು, ಆದ್ದರಿಂದಲೇ ನಾನು ಸ್ತ್ರೀಯರೊಡನೆ ಅನೈತಿಕ ಸಂಬಂಧವನ್ನ ನಿಷೇಧಿಸಿದ್ದೇನೆ, ಮದ್ಯಪಾನವನ್ನು ನಿಷೇಧಿಸಿದ್ದೇನೆ. ಇತರ ಮದ್ಯಗಳ ವಿಷಯವೇಕೆ? ಅವರು ಸಿಗರೇಟನ್ನು ಸೇದುವುದಿಲ್ಲ. ಈ 4 ನಿಯಮಗಳನ್ನು ಪಾಲಿಸಿದ ಯಾರೇ ಆಗಲಿ ಪರಿಪೂರ್ಣ ಸಂಭಾವಿತನಾಗುತ್ತಾನೆ ಎಂದು ಪ್ರಭುಪಾದರು ಹೇಳಿದಾಗ ಸಂದರ್ಶಕನು ಅವರ ಧರ್ಮದಲ್ಲಿ ಸ್ತ್ರೀಯರಿಗೆ ಸ್ಥಾನ ಉಂಟೆ ಎಂದು ಪ್ರಶ್ನಿಸಿದ. ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಸಮಾನ ಹಕ್ಕುಗಳುಂಟು ಮತ್ತು ಅವರು ಒಂದೇ ತತ್ವಗಳನ್ನು ಅನುಸರಿಸುತ್ತಾರೆ ಎಂದು ಪ್ರಭುಪಾದರು ಉತ್ತರ ಕೊಟ್ಟರು. ಸಂದರ್ಶಕನು ಪ್ರಭುಪಾದರಿಗೆ ಉತ್ಸಾಹವಾಗಿದೆಯೇ ಅಥವಾ ನಿರುತ್ಸಾಹವಾಗಿದೆಯೇ ಎಂದು ಕೇಳಿದ. ಅಷ್ಟೊಂದು ಮಂದಿ ಭಕ್ತರು ಸೇರಿಕೊಳ್ಳುತ್ತಿರುವುದರಿಂದ ತಮಗೆ ಉತ್ಸಾಹವೇ ಆಗಿದೆ ಎಂದು ಪ್ರಭುಪಾದರು ಹೇಳಿದರು. 20 ಕೋಟಿ ಅಮೆರಿಕನ್ನರಲ್ಲಿ ದೂರದರ್ಶನ ನಿಲಯದಲ್ಲಿ 24 ಮಂದಿ ಅಮೆರಿಕನ್ನರು ಮಾತ್ರ ಇದ್ದುದರಿಂದ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುತ್ತಿದ್ದಾರೆ ಎನ್ನುವ ಮಾತನ್ನು ಸಂದರ್ಶಕನು ಸಂದೇಹಿಸಿದ. ಪ್ರಭುಪಾದರು ನೀವು ವಜ್ರಗಳನ್ನು ಮಾರುವಾಗ ಪ್ರತಿಯೊಬ್ಬರೂ ಕೊಳ್ಳುತ್ತಾರೆ ಎಂದು ನಿರೀಕ್ಷಿಸುವಂತಿಲ್ಲ ಎಂದು ಉತ್ತರಿಸಿದರು. ಕಟ್ಟಕಡೆಯ ಪ್ರಶ್ನೆಯಾಗಿ ಸಂದರ್ಶಕನು ಅಮೆರಿಕದ ಸಮಾಜದ ವಿಷಯದಲ್ಲಿ ಪ್ರಭುಪಾದರಿಗೆ ಏನಾದರೂ ಮುಖ್ಯ ಆಕ್ಷೇಪಣೆಗಳಿವೆ ಎಂದು ಕೇಳಿದ. ಹರೇ ಕೃಷ್ಣ ಮಾತಾಜಿ. ಓದದ ಇದು? ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರಾದ್ರೂ ಬಾಕಿ ಇದ್ದೀರಾ? ನಾನು ಓದಕ್ಕಾಗ್ಲಿಲ್ಲ. ಓದ್ಲಾ ಮಾತಾಜಿ? ಈಗ ಓದಿ. ನಾನು ಓದ್ಬೇಕು ಮಾತಾಜಿ. ಯಾರು ಒಬ್ರು ಓದಿ. ಪ್ರಭಾವತಿ.
ಹಾ, ಓದಿ. ಎಲ್ಲಿಂದ ನೆಕ್ಸ್ಟ್ ನೀವು ಮತ್ತೆ ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಶ್ರೀಲ ಪ್ರಭುಪಾದ. ಹ್ಮ್. ಶ್ರೀಲ ಪ್ರಭುಪಾದ, ನನ್ನ ಆಕ್ಷೇಪಣೆ ಏನೂ ಇಲ್ಲ. ಈ ಹುಡುಗರು ಹುಡುಗಿಯರು ತುಂಬಾ ಒಳ್ಳೆಯವರು. ಈ ಹುಡುಗರು ಹುಡುಗಿಯರು ಯೋಗ್ಯವಾದದ್ದು ಏನೋ ಬೇಕೆಂದು ಹಂಬಲಿಸುತ್ತಿದ್ದಾರೆ ಎನ್ನುವುದು ನನಗೆ ಧೈರ್ಯ ಕೊಡುತ್ತದೆ. ಅವರು ಹತಾಶರಾಗಿದ್ದಾರೆ. ಈಗ ಅವರಿಗೆ ಅತ್ಯುತ್ತಮವಾದದ್ದು ಲಭ್ಯವಾಗಿದೆ. ಆದ್ದರಿಂದ ಅವರು ಬರುತ್ತಿದ್ದಾರೆ. ಸಂದರ್ಶಕನು ಶ್ರೀಲ ಪ್ರಭುಪಾದರನ್ನು ಅವರ ಅನುಯಾಯಿಗಳನ್ನು ಹರೇ ಕೃಷ್ಣ ಸಂಕೀರ್ತನೆ ಮಾಡುವಂತೆ ಕೇಳಿದ. ಇನ್ನು ಅರ್ಧ ನಿಮಿಷದಲ್ಲಿ ಕಾರ್ಯಕ್ರಮವು ಮುಗಿದು ಹೋಯಿತು. ಸ್ಟುಡಿಯೋದ ಬಿಸಿಯಾಗಿದ್ದ ದೀಪಗಳು ಆರಿದವು. ಸಂದರ್ಶಕನು ಸೌಜನ್ಯದಿಂದ ವಿದಾಯ ಹೇಳಿದ. ತಮ್ಮ ಸಂಭಾಷಣೆಯನ್ನು ಮುಂದುವರಿಸುವ ಹೋಯ್ತು ಮಾತಾಜಿ. ಸಂಭಾಷಣೆಯನ್ನು ಮುಂದುವರಿಸುವ ಇಚ್ಛೆ. ತಮ್ಮ ಸಂಭಾಷಣೆಯನ್ನು ಮುಂದುವರಿಸುವ ಇಚ್ಛೆ ಅವನಿಗಿರಲಿಲ್ಲ. ಆದರೆ ಶ್ರೀಲ ಪ್ರಭುಪಾದರು ಉಪದೇಶವನ್ನು ಮುಂದುವರಿಸಿದರು. ಮುಂದೆ ಕ್ಯಾಮರಾ ಇರಲಿ ಇಲ್ಲದಿರಲಿ ಅವರಿಗೆ ಎರಡೂ ಒಂದೇ ಆಗಿತ್ತು. ಅವರ ಮಟ್ಟಿಗೆ ಸಂದರ್ಶಕನು ಒಬ್ಬ ದೂರದರ್ಶನದ ವ್ಯಕ್ತಿ ಮಾತ್ರ ಆಗಿರಲಿಲ್ಲ, ಕೃಷ್ಣನ ಕೃಪೆಯನ್ನು ಪಡೆದು ಬೇಕಾದ ಒಬ್ಬ ಮನುಷ್ಯನಾಗಿ ಕಂಡ. ಸಂದರ್ಶನಕ್ಕಾಗಿ ಇಬ್ಬರೂ ಬಹಳ ಹತ್ತಿರ ಕುಳಿತಿದ್ದರು. ಈಗ ಪ್ರಭುಪಾದರು ಸಂದರ್ಶಕನ ಕಡೆಗೆ ಮುಂದಕ್ಕೆ ಬಾಗಿ ಹೀಗೆ ಹೇಳಿದರು. ಈಗ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲು ಅವಕಾಶ ಕೊಡಿ. ನಿಮಗೊಂದು ಕಾಯಿಲೆ ಇದ್ದು ಅದನ್ನು ಗುಣಪಡಿಸಿಕೊಳ್ಳಲು ನೀವು ಬಯಸಿದರೆ ಅದಕ್ಕೆ ಅತ್ಯುತ್ತಮ ವಿಧಾನ ಯಾವುದು? ಸ್ನೇಹಿತನನ್ನು ಕೇಳುವುದು ಅಥವಾ ಒಬ್ಬ ವೈದ್ಯನ ಬಳಿಗೆ ಹೋಗಿ ಈ ಕಾಯಿಲೆಯನ್ನು ಗುಣಪಡಿಸುವುದು ಹೇಗೆ ಎಂದು ಕೇಳುವುದೇ? ನೀವು ಸ್ನೇಹಿತನ ಬಳಿಗೆ ಹೋಗುತ್ತೀರಾ? ಆತನು ಹೌದು ಎಂದ. ಪ್ರಭುಪಾದರು ತಲೆ ಅಲ್ಲಾಡಿಸಿದರು. ನೀವು ಸ್ನೇಹಿತರ ಹತ್ತಿರ ಹೋಗುತ್ತೀರೇನು? ಮತ್ತೆ ಆತನು ಹೌದು ಎಂದ. ಸಂದರ್ಶಕನು ಗಮನ ಕೊಟ್ಟು ಕೇಳುತ್ತಿರಲಿಲ್ಲ. ಆದುದರಿಂದ ಪ್ರಭುಪಾದರು ತಾಳ್ಮೆಯಿಂದ ತಾವು ಕೊಟ್ಟ ಉದಾಹರಣೆಯನ್ನು ಮತ್ತೆ ಹೇಳಿದರು. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅವರೆಂದರು, ನಿಮಗೊಂದು ಕಾಯಿಲೆ ಇದ್ದರೆ ನೀವು ವೈದ್ಯನ ಬಳಿಗೆ ಹೋಗುತ್ತೀರೋ ಸ್ನೇಹಿತನ ಬಳಿಗೆ ಹೋಗುತ್ತೀರೋ? ಆ ಮನುಷ್ಯನಿಗೆ ಅವರು ಹೇಳಿದ್ದು ಅರ್ಥವಾಗಲಿಲ್ಲ. ಆದ್ದರಿಂದ ಪ್ರಭುಪಾದರೆ ಉತ್ತರ ಹೇಳಿದರು, ಇಲ್ಲ, ನೀವು ಸ್ನೇಹಿತನ ಬಳಿಗೆ ಹೋಗುವುದಿಲ್ಲ. ನೀವು ವೈದ್ಯನ ಬಳಿಗೆ, ಉತ್ತರವನ್ನು ತಿಳಿದಿರುವವನ ಬಳಿಗೆ ಹೋಗುತ್ತೀರಿ. ಆತ ಗುರು. ಅವರಿಬ್ಬರೂ ಇನ್ನೂ ಸ್ವಲ್ಪ ಹೊತ್ತು ಮಾತನಾಡಿದರು. ಕಡೆಗೆ ಪ್ರಭುಪಾದರು ಭಕ್ತರು ಅಲ್ಲಿಂದ ಹೊರಟರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ದೇವಿ ಮಾತಾಜಿ ಓದಿ. ಓದ್ತೀರಿ ಮಾತಾಜಿ? ಹತ್ತಿರ ಮಧ್ಯರಾತ್ರಿ ಆಗಿತ್ತು. ಪ್ರಭುಪಾದರು ತಮ್ಮ ಕೊಠಡಿಗೆ ಹೋದರು. ಅವರು ಗೈನೆಸ್ ವಿಲ್ಗೆ ತಲುಪಿದಾಗ 5 ಮಂದಿ ಅರ್ಹರಾದ ಅಭ್ಯರ್ಥಿಗಳಿಗೆ ದೀಕ್ಷೆ ಕೊಡಲು ಒಪ್ಪಿದರು. ಅವರು ಅವರ ಜಪಮಣಿಗಳನ್ನು ಸಹ ತೆಗೆದುಕೊಂಡಿದ್ದರು. ಆದರೆ ದಿನವೂ ಮುಗಿದು ಹೋಗಿತ್ತು. ದೀಕ್ಷೆ ಕೊಡಲು ಆಗಿರಲಿಲ್ಲ. ಪ್ರಭುಪಾದರು 5 ಜಪಮಣಿ ಸರಗಳನ್ನು ಇಟ್ಟುಕೊಂಡೇ ಇದ್ದರು. ನ್ಯೂ ಅಲಯನ್ಸ್ ನಷ್ಟು ದೂರದಿಂದ ಬಂದಿದ್ದ ಜೋಸೆಫ್ ಮತ್ತು ಸ್ಯಾಮ್, ಡೇವಿಡ್, ಲಿಬರ್ಮನ್ ಮತ್ತು ಅವನ ಹೆಂಡತಿ ಏಡ್ರಿಯನ್ ಮತ್ತು ಗ್ಯಾರಿ ಎಂಬ ಹೆಸರಿನ ಗೈನೆಸ್ ವಿಲ್ನ ಹುಡುಗ ಎಲ್ಲರಿಗೂ ಆತಂಕವಾಗಿತ್ತು. ಶ್ರೀಲ ಪ್ರಭುಪಾದರು ಬೆಳಗ್ಗೆ ಹೊರಡುವ ಮುನ್ನ ದೀಕ್ಷಾವಿಧಿ ಸಮಾರಂಭವನ್ನು ಮಾಡಬಹುದೇ ಎಂದು ಚರ್ಚಿಸುತ್ತಾ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾ ಅವರು ಎದ್ದೇ ಇದ್ದರು. ವಿದ್ಯುಕ್ತ ಸಮಾರಂಭಕ್ಕೆ ಬೆಳಗ್ಗೆ ವೇಳೆ ಇರುವುದಿಲ್ಲ. ಆದರೆ ಅವರಿಗೆ ಅವರ ಜಪಮಣಿಗಳನ್ನು ಯಾವಾಗ ಕೊಡಲು ಸಾಧ್ಯ ಎಂದು ತಾವು ಶ್ರೀಲ ಪ್ರಭುಪಾದರನ್ನು ಕೇಳುವುದಾಗಿ ಶ್ರೀ ಅರವಿಂದರು ಹೇಳಿದರು. ಕುಳಿತುಕೊಂಡು ಶ್ರೀಲ ಪ್ರಭುಪಾದರ ವಿಷಯ ಮಾತನಾಡಿಕೊಳ್ಳಲು ಭಕ್ತರನ್ನು ಬಿಟ್ಟು ಅರವಿಂದರು ಪ್ರಭುಪಾದರ ಕೊಠಡಿಗೆ ಹೋದರು. ಹಿಂದಕ್ಕೆ ಬಂದು ಅವರು, ಪ್ರಭುಪಾದರು ನಿಮ್ಮ ಜಪಮಣಿಗಳನ್ನು ನಿಮಗೆ ಈಗ ಕೊಡುತ್ತಾರೆ. ಅವರು ತಮ್ಮ ಕೊಠಡಿಯಲ್ಲೇ ನಿಮಗೆ ದೀಕ್ಷೆ ಕೊಡುತ್ತಾರೆ ಎಂದು ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಭಕ್ತರು ಸಡಗರದಿಂದ ಶ್ರೀಲ ಪ್ರಭುಪಾದರ ಕೊಠಡಿಗೆ ಧಾವಿಸಿದರು. ಪ್ರಭುಪಾದರು ತಮ್ಮ ಹಾಸಿಗೆಯ ಮೇಲೆ ಕುಳಿತಿದ್ದರು. ಅವರು ಧೋತಿಯನ್ನು ಹುಟ್ಟಿದ್ದರು. ಮೇಲಂಗಿಯನ್ನು ಧರಿಸಿರಲಿಲ್ಲ. ಧೋತಿಯನ್ನು ತೊಡೆಗಳ ಮೇಲಕ್ಕೆ ಸರಿಸಿ ಲಂಗೋಟೆಯಂತೆ ಕಟ್ಟುಕೊಂಡಿದ್ದರು. ಅವರ ಶರೀರವು ನಯವಾಗಿತ್ತು ಮತ್ತು ಕಾಂತಿಯುತವಾಗಿತ್ತು. ಅವರು ಜಪಮಣಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಜಪ ಮಾಡುತ್ತಿದ್ದಾಗ ಭಕ್ತರು ಅವರ ಸುತ್ತ ನೆಲದ ಮೇಲೆ ಕುಳಿತಿದ್ದರು. ಪ್ರಭುಪಾದರು ಗ್ಯಾರಿಗೆ ಅವನ ಜಪಮಣಿಗಳನ್ನು ಕೊಟ್ಟರು. ಈಗ ನಿನ್ನ ಹೆಸರು ಧರ್ಮದಾಸ, ಎಲ್ಲ ಧಾರ್ಮಿಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವವನು ಎಂದು ಅರ್ಥ. ಧರ್ಮ. ವಾಸ್ತವವಾಗಿ ನನಗೆ ಬಹಳ ಅಧೈರ್ಯವಾಗಿತ್ತು.
ಶೀಲ ಪ್ರಭುಪಾದರ ಎದುರಿಗೆ ಏನಾದರೂ ತಪ್ಪು ಮಾಡಿಬಿಡುತ್ತೇನೆ ಎಂಬ ಭಯದಿಂದ ನಾನು ನಡುಗುತ್ತಿದ್ದೆ. ನಾನು ಎಷ್ಟು ಅಧೈರ್ಯಗೊಂಡಿದ್ದೆ ಎಂದರೆ ಅವರು ಹೇಳುವುದು ಸರಿಯಾಗಿ ಕೇಳಿಸುತ್ತಿರಲಿಲ್ಲ. ಆದರೆ ಶೀಲ ಪ್ರಭುಪಾದರು ನನ್ನನ್ನು ಸ್ವೀಕರಿಸಿದ್ದಾರೆ ಎಂದು ನನಗೆ ತುಂಬಾ ಸಂತೋಷವಾಗಿತ್ತು. ಇನ್ನು ಎಂದೇ ಆಗಲಿ ಈ ಆಂದೋಲನವನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ನನಗೆ ತಿಳಿದಿತ್ತು. ಯಾವಾಗಲೂ ನನಗೆ ಬಿಡಬೇಕು ಎನಿಸಿರಲಿಲ್ಲ. ಆದರೆ ಈಗ ಇದು ಅಧಿಕೃತವಾಗಿತ್ತು. ಮೊದಲು ನಾನು ಆ ಯೋಚನೆ ಮಾಡಿದ್ದರೂ ಈಗ ಆ ಪ್ರಶ್ನೆಯೇ ಇರಲಿಲ್ಲ. ಅನಂತರ ನ್ಯೂ ಅರ್ಲಿಯನ್ಸ್ ನಿಂದ ಬಂದಿದ್ದ ಜೋಸೆಫ್ನ ಸರದಿ, ಇವನ ಹೆಸರೇನು ಎಂದು ಪ್ರಭುಪಾದರು ಅರವಿಂದನನ್ನು ಕೇಳಿದರು. ಅರವಿಂದರು ಒಂದು ಹಾಳೆಯಿಂದ ಓದಿ ಹೇಳಿದರು, ಭಾಗವತ ದಾಸ. ಪ್ರಭುಪಾದರು ಮುಗುಳ್ನಗೆ ನಕ್ಕು, ಓ ಭಾಗವತ ದಾಸ, ಒಳ್ಳೆಯದು. 2 ಸಂಗತಿಗಳಿವೆ. ಭಾಗವತ ಪುಸ್ತಕವಿದೆ, ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆ ಮತ್ತು ವ್ಯಕ್ತಿಗತ ಭಾಗವತ. ಈ ಉಪದೇಶಗಳನ್ನು ಪರಿಪೂರ್ಣವಾಗಿ ಅನುಸರಿಸುವವನು ಅವನು ಭಾಗವತ ಪುಸ್ತಕದ ಜೀವಂತ ಸಾಕಾರ ಮೂರ್ತಿ. ನೀನು ಭಾಗವತ ದಾಸ ಎಂದರೆ ನೀನು ಭಾಗವತ ಪುಸ್ತಕದ ಮತ್ತು ವ್ಯಕ್ತಿ ಭಾಗವತರ ಸೇವಕ. ಭಾಗವತ, ನಾನು ಗುರುವಿನ ಸೇವಕ ಒಂದು ಎನ್ನುವ. ನಿಮಿಷ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಧನ್ಯವಾದಗಳು ಯಾರಾದ್ರೂ ಮಾತಾಜಿ. ಓದ್ಲಿಕ್ಕೆ ಬಾಕಿ ಇದ್ದೀರಾ? ಬಾಕಿ ಇಲ್ಲದಿದ್ರೆ ಮಂಜುಳಾ ಮಾತಾಜಿ ಓದಿ. ಮಾತಾಜಿ ನಾನು ಓದ್ತೀನಿ ಮಾತಾಜಿ. ಹಾ, ಓದಿ. ಸುನೀತಾ ಮಾತಾಜಿ ಓದಿ. ಹಾ ಮಾತಾಜಿ. ಭಾಗವತಃ. ಒಂದ್ ನಿಮಿಷ ಮತ್ತೆ ಸ್ವಲ್ಪ ದೊಡ್ಡ. ನಾನು ಗುರುವಿನ ಸೇವಕ ಎನ್ನುವ ಅರ್ಥದ ಹೆಸರನ್ನು ನೀನು ಅನುಸರಿಸುವವನು ಅವನ ಭಾಗವತ ಪುಸ್ತಕದ ಜೀವಂತ ಸಾಕಾರ ಮೂರ್ತಿ. ನೀನು ಭಗವತ ದಾಸ ಅಂದರೆ ನೀನು ಭಾಗವತ ಪುಸ್ತಕದ ಮತ್ತು ವ್ಯಕ್ತಿ ಭಾಗವತರ ಸೇವಕ. ಭಾಗವತ, ನಾನು ಗುರುವಿನ ಸೇವಕ ಎನ್ನುವ ಪದದ ಹೆಸರನ್ನು ನಾನು ಯಾವಾಗಲೂ ಬಯಸುತ್ತಿದ್ದೆ. ಆದುದರಿಂದ ಇದನ್ನು ಕೇಳಿದಾಗ ನನಗೆ ತುಂಬಾ ಸಂತೋಷವಾಗಿತ್ತು. ಪ್ರಭುಪಾದರು ನನಗೆ ನನ್ನ ಜಪಮಣಿಗಳನ್ನು ಕೊಡುವುದರಲ್ಲಿದ್ದರು. ಆದರೆ ಅವನ್ನು ಹಿಂದಕ್ಕೆ ತೆಗೆದುಕೊಂಡು 4 ನಿಯತ ತತ್ವಗಳು ಯಾವ್ಯಾವು ಎಂದು ಕೇಳಿದರು. ನಾನು ಹೇಳಿದೆ. ಅವರು ಬೇಷ್ ಎಂದರು. ಆನಂತರ ಅವರು ಮತ್ತೆ ನನ್ನ ಜಪಮಣಿಗಳನ್ನು ಕೊಡುವುದರಲ್ಲಿದ್ದರು. ಆದರೆ ಮತ್ತೆ ಹಿಂದಕ್ಕೆ ತೆಗೆದುಕೊಂಡರು. ನೀನು ಎಷ್ಟು ಮಾಲೆ ಜಪ ಮಾಡುತ್ತಿ ಎಂದು ಕೇಳಿದರು. ನಾನು ಸುಮಾರು 5 ತಿಂಗಳಿಂದ ದಿನಕ್ಕೆ 20 ಮಾಲೆಗಳನ್ನು ಮಾಡುತ್ತಿದ್ದೆ. ಅದು ನನಗೆ ಬಹಳ ಹೆಮ್ಮೆ ಇತ್ತು. ನಾನು ನಿಜವಾಗಿ ಬೆನ್ನು ಸೆಟೆದು ಕುಳಿತು ಶ್ರೀಲ ಪ್ರಭುಪಾದರ ಮುಖವನ್ನು ಬೇರೆಡೆ ತಿರುಗಿಸಿ ಸರಿ ಎಂದರು. ಅವರು ಜಂಬ ಪಡಬೇಡ ಎಂದು ಕೇಳುತ್ತಿದ್ದಂತಿತ್ತು. ಆ ನಂತರ ಅವರು ನನ್ನ ಕಡೆಗೆ ತಿರುಗಿ, ನಿನ್ನ ಮಣಿಗಳು ಇಲ್ಲಿವೆ ಎಂದರು. ಡ್ರೇವಿಗೆ ಮಣಿಗಳನ್ನು ಕೊಡುತ್ತಾ ಪ್ರಭುಪಾದರು, ನಿನ್ನ ಹೆಸರು ಅಮರೇಂದ್ರ, ಹಾಗೆಂದ್ರೆ ಅಮರದಲ್ಲಿ ಶ್ರೇಷ್ಠನಾದವನು ಎಂದರ್ಥ ಎಂದರು. ಎಡ್ರಿಯನ್ಗೆ ಗಾಯತ್ರಿ ದಾಸಿ ಎಂದು, ಸ್ಯಾಮ್ಗೆ ಸುರುಧಾ ಎಂದು ಹೆಸರು ಕೊಟ್ಟರು. ಶ್ರುತರು ನಿಂತುಕೊಂಡಾಗ ಅವರ ಕೊರಳಿನಲ್ಲಿ ಕಂಠಿ ಮಾಲೆಗಳಿರಲಿಲ್ಲ ಎನ್ನುವುದನ್ನು ಗಮನಿಸಿ ಪ್ರಭುಪಾದರು ಜಪಮಣಿಗಳನ್ನು ಕೊಡುವುದನ್ನು ತಡೆದು, ನಿನಗೆ ಕಂಠಿ ಮಾಲೆ ಇಲ್ಲವೇ? ನಿನ್ನ ಕಂಠಿ ಮಾಲೆ ಎಲ್ಲಿ ಎಂದು ಕೇಳಿದರು. ಅವರು ಭಾಗವತ ದಾಸರ ಕಡೆಗೆ ತಿರುಗಿದರು. ನಿನಗೆ ಕಂಠಿ ಮಾಲೆ ಇಲ್ಲವೇ? ಭಾಗವತದ ಪ್ರಭುಪಾದರು ಮಣಿಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡುತ್ತಾರೆ ಎಂದುಕೊಂಡರು. ಅವನ್ನು ಹೊಟ್ಟೆಯ ಹತ್ತಿರ ಬಚ್ಚಿಟ್ಟುಕೊಂಡರು. ಆನಂತರ ಪ್ರಭುಪಾದರ ಕೊಠಡಿಯಲ್ಲಿದ್ದ ಹಿರಿಯ ಶಿಷ್ಯರ ಕಡೆಗೆ ತಿರುಗಿ ಆಕ್ಷೇಪಣೆ ಮಾಡಿದರು. ಅವರು, ನಿಮಗೇನಾಗಿದೆ? ನೀವು ಮುಖಂಡರು, ನಿಮಗೆ ಈ ವಿಷಯಗಳು ತಿಳಿದಿಲ್ಲವೇ? ದೀಕ್ಷೆ ಕೊಡುವಾಗ ಕಂಠಿ ಮಾಲೆ ಹಾಕಬೇಕು ಎಂದು ನಿನಗೆ ತಿಳಿದಿಲ್ಲವೇ ಎಂದು ಗಡುಸಾಗಿ ಹೇಳಿದರು. ಪ್ರಭುಪಾದರ ಕೋಪದಿಂದ ಹಿರಿಯ ಭಕ್ತರಿಗೆ ಹೆದರಿಕೆ ಆಯಿತು. ಒಬ್ಬರು, ನಮಗೆ ವಿಷಾದವಾಗಿದೆ. ಪ್ರಭುಪಾದರ ನಾಳೆ ಯಜ್ಞದ ಹೊತ್ತಿಗೆ ಅವರಿಗೆ ಕಂಠಿ ಮಾಲೆಗಳಿರುತ್ತವೆ ಎಂದರು. ಪ್ರಭುಪಾದರು, ಹೌದು, ಕಂಠಿ ಮಾಲೆಯಲ್ಲಿ ಇಲ್ಲದ ಯಜ್ಞವನ್ನು ಮಾಡಬಾರದು, ಅವರಿಗೆ ಕಂಠಿ ಮಾಲೆಗಳಿರಬೇಕು ಎಂದರು. ಮಧ್ಯರಾತ್ರಿಯಾಗಿದ್ದರೂ ಪ್ರಭುಪಾದರ ಭಕ್ತರು ಏನಾದರೂ ಪ್ರಶ್ನೆ ಕೇಳುವುದಿದೆಯೇ ಎಂದರು. ಭಾಗವತದಾಸರು ಕೈಗೆತ್ತಿದರು. ನಾವು ಆಧ್ಯಾತ್ಮಿಕ ವೇದಿಕೆ ಮೇಲಿದ್ದೆವು. ಆದರೂ ಒಮ್ಮೊಮ್ಮೆ ಪ್ರಕೃತಿಯ ಗುಣಗಳಿಂದ ಬಾಧೆ ಪಡುತ್ತೇವೆ. ಇದು ಹೇಗೆ? ನೀವು ಡೋಣಿಯಲ್ಲಿ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ನಾನು ಇನ್ನು ಸ್ವಲ್ಪ ಇರುವುದು, ಅದನ್ನು ನಾನು ಓದಿ ಮುಗಿಸ್ತೇನೆ. ನೀವು ದೋಣಿಯಲ್ಲಿ ಹೋಗುತ್ತಿರುವಂತೆ ಇದು ಪ್ರಭುಪಾದರು ಹೇಳಿದ್ರು.
ನೀವು ದೋಣಿಯಲ್ಲಿದ್ರೆ ನೀವು ದೋಣಿಯಲ್ಲಿ ಇಲ್ಲ ಎಂದು ನಾನು ಹೇಳಲು ಸಾಧ್ಯವಿಲ್ಲ ಅಲ್ಲವೇ? ಹಾಗೆಯೇ ನೀವು ಆಧ್ಯಾತ್ಮಿಕ ದೋಣಿಯಲ್ಲಿ ಇದ್ದೀರಿ, ಆದುದರಿಂದ ಆಧ್ಯಾತ್ಮಿಕ ವೇದಿಕೆಯ ಮೇಲೆ ಇದ್ದೀರಿ. ಆದರೆ ಅಲೆಗಳು ಬರುತ್ತಿವೆ, ದೋಣಿಯನ್ನು ತೂಗಾಡಿಸ್ತೇವೆ. ದೋಣಿಯು ತೂಗಾಡುವಂತೆ ಪ್ರಭುಪಾದರು ಕೈ ಆಡಿಸಿದ್ರು. ಹಾಗೆಯೇ ಐಹಿಕ ಪ್ರಕೃತಿಯ ಅಲೆಗಳು ಬರುತ್ತಿವೆ. ಅವರು ಮುಂದುವರೆದು ಹೇಳಿದ್ರು, ಅವು ದೋಣಿಯನ್ನು ತೂಗಾಡಿಸುತ್ತೇವೆ. ಆದರೆ ನೀವು ನಿಪುಣ ಅಂಬಿಗನಾದರೆ ಅತ್ಯಂತ ಉಗ್ರ ಬಿರುಗಾಳಿಯಲ್ಲೂ ಸೀಮಿತವಾಗಿದ್ದು ದೋಣಿಯನ್ನು ನಡೆಸಬಲ್ಲಿರಿ, ಅದು ತೂಗಾಡುವುದಿಲ್ಲ. ಭಾಗವತರು, ನಿಪುಣ ಅಂಬಿಗನಾಗುವುದು ಹೇಗೆ ಎಂದು ಕೇಳಿದ್ರು. ಪ್ರಭುಪಾದರು ಉತ್ತರ ಹೇಳಿದ್ರು, ಉತ್ಸಾಹದಿಂದ, ಶ್ರದ್ಧೆಯಿಂದ, ಆತ್ಮವಿಶ್ವಾಸದಿಂದ, ದೃಢ ಮನಸ್ಸಿನಿಂದ ಮತ್ತು ತಾಳ್ಮೆಯಿಂದ ಇದ್ದರೆ ನೀವು ನಿಪುಣರಾಗುತ್ತೀರಿ. ಭಾಗವತರ ಮುಖದ ಆತಂಕವನ್ನು ಗಮನಿಸಿ ಪ್ರಭುಪಾದರು, ನಿಮಗೆ ತಾಳ್ಮೆ ಇರಬೇಕು, ಸೂಕ್ತವಾದ ಕಾಲದಲ್ಲಿ ಎಲ್ಲವೂ ಬರುತ್ತದೆ ಎಂದು ಹೇಳಿದರು. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಇಲ್ಲವಾ ಗಾಯತ್ರಿ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ಲೀಲಾಮೃತ ತರಗತಿಗೆ ಸ್ವಾಗತ. ಮುಂದುವರಿಸ್ತಾ ನಿನ್ನೆಯ ಒಂದು ಸ್ಕಿಟ್ ಅಂದ್ರೆ ಒಂದು ನಾಟಕದ ಒಂದು ಸಂದರ್ಭದಲ್ಲಿ ನಾವು ನಿಲ್ಲಿಸಿದ್ವಿ. ಸೊ ಅಲ್ಲಿ ಒಂದು ಬ್ರಾಹ್ಮಣ ಮತ್ತೆ ಚಮ್ಮಾರನ ಒಂದು ಕಥೆಯನ್ನು ನಾನು ನಿಮ್ಗೆಲ್ಲ ಹೇಳಿದ್ದೀನಿ. ಸೊ ಈ ಒಂದು ನಾಟಕದ ಒಂದು ದೃಶ್ಯದಲ್ಲಿ ಏನಾಗಿರುತ್ತೆ, ಪ್ರಭುಪಾದರ ಎದುರು ನಾರದರ ಒಂದು ಪಾತ್ರವನ್ನ ಮಾಡ್ತಾ ಇದ್ದಿದ್ರಿಂದ ಅವನಿಗೆ ತುಂಬಾ ಒಂದು ರೀತಿಯಾದಂತಹ ಭಯಭೀತಿ ಇರುತ್ತೆ. ಸೊ ಹಾಗಾಗಿ ಅವನೇನ್ ಮಾಡ್ತಾನೆ, ಮತ್ತೆ 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 ನಮಸ್ಕಾರವನ್ನ ಮಾಡ್ತಾ ಇರ್ತಾನೆ. ಯಾರಿಗೆ? ಬ್ರಾಹ್ಮಣನಿಗೆ ಮತ್ತೆ ಚಮ್ಮಾರನಿಗೆ. ಸೊ ಹಾಗಾಗಿ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ, ಇದೇನಿದು ಚಮ್ಮಾರನಿಗೆ ಪ್ರಣಾಮ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಚಮ್ಮಾರ ವೈಷ್ಣವನಾಗಿದ್ದ. ಸೊ ಹಾಗಾಗಿ ಪ್ರಭುಪಾದರು ಬಂದು ಅಲ್ಲಿ ಹೇಳ್ತಾರೆ, ಬ್ರಾಹ್ಮಣನಿಗಿಂತ ಮಿಗಿಲಾಗಿರುವಂತವನು ಚಮ್ಮಾರ, ಯಾಕೆಂದ್ರೆ ಅವನು ವೈಷ್ಣವನಾಗಿದ್ದಾನೆ. ಸೊ ಹಾಗಾಗಿ ಅವನು ವೈಷ್ಣವನನ್ನ ಸೇವೆ ಮಾಡೋದು ತುಂಬಾ ಒಳ್ಳೆಯ ಒಂದು ಕರ್ತವ್ಯವಾಗಿರುತ್ತೆ. ಹಾಗಾಗಿ ಇಲ್ಲಿ ನಮಸ್ಕರಿಸ್ತಾ ಇರೋಂಥದ್ದು ಚಮ್ಮಾರನಿಗೆ ಅವನು ನಾರದರು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಕ್ಲಿಯರ್ ಆಗಿ ಅಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಏನಾಗತ್ತೆ, ಅಲ್ಲಿ ಎಲ್ಲರಿಗೂ ಒಂದು ರೀತಿಯಾದಂತಹ ಕುತೂಹಲ ಬಂದಿರತ್ತೆ, ಯಾಕೆ ಈ ರೀತಿಯಾಗಿ ಅವನು ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ ಅಂತ. ಮತ್ತೆ ಆ ಒಂದು ಸಂದರ್ಭದಲ್ಲಿ ಪ್ರಭುಪಾದರು ಬಂದು ಹೇಳಿದ್ದು ಜಯಸೇನನಿಗೂ ತುಂಬಾ ಒಂದು ರೀತಿ ಸಮಾಧಾನ ಆಗತ್ತೆ, ಮತ್ತೆ ಸಂತೋಷ ಆಗತ್ತೆ. ಮತ್ತೆ ಆ ಒಂದು ಸ್ಕಿಟ್ ಅವ್ರು ಏನ್ ಮಾಡ್ತಾ ಇರ್ತಾರೆ, ಆ ಒಂದು ಪಾತ್ರ ಅಭಿನಯ ತುಂಬಾ ಚೆನ್ನಾಗಿ ಮಾಡಿ ಮುಗಿಸ್ತಾರೆ. ಸೊ ಎಲ್ಲ ಮುಗಿದ ಮೇಲೆ ಏನಾಗತ್ತೆ, ಪ್ರಭುಪಾದರು ವಿರಾಮನ ಮಾಡ್ಕೊಳ್ಳೋದಕ್ಕೆ ಅವರು ವಿರಾಮ ಕೊಠಡಿಗೆ ಹೊರಡ್ತಾರೆ. ಸೊ ಹೊರಟಾಗ ಏನಾಗತ್ತೆ, ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ, ಚಮ್ಮಾರ ವೈಷ್ಣವನಾಗಿದ್ರೆ ಅವನು ಪ್ರಣಾಮವನ್ನ ಸ್ವೀಕರಿಸಿಕ್ಕೆ ಅವನು ಅರ್ಹನಾಗಿರ್ತಾನ ಅಂತ. ಸೊ ಹಾಗಾಗಿ ಹೌದು ಅಂತ ಹೇಳಿದಾಗ ಅವರಿಗೆ ತುಂಬಾ ಸಂತೋಷವೂ ಆಗಿರತ್ತೆ. ಸೊ ಹಾಗಾಗಿ ಆ ಎಲ್ಲ ಸ್ಕಿಟ್ ಎಲ್ಲ ಮುಗಿದ್ಮೇಲೆ ಪ್ರಭುಪಾದರು ಏನ್ ಮಾಡ್ತಾರೆ, ಹೊರಟಾಗ ಅಲ್ಲಿ ಏನಾಗತ್ತೆ, ಒಬ್ಬ ಮಹಿಳೆ ಸಿಗ್ತಾಳೆ. ಆ ಮಹಿಳೆ ವೀಲ್ ಚೇರ್ ಅಲ್ಲಿ ಇರ್ತಾಳೆ. ಮತ್ತೆ ಅವಳು ಪ್ರಭುಪಾದರನ್ನ ನೋಡಿದ ತಕ್ಷಣ ತುಂಬಾ ದುಃಖದಿಂದ ಅವಳು ಏನ್ ಮಾಡ್ತಾಳೆ, ಪ್ರಭುಪಾದರ ಕಾಲ್ ಮೇಲೆ ಬಿದ್ದು ಗಟ್ಟಿಯಾಗಿ ಅಳೋದಿಕ್ಕೆ ಶುರು ಮಾಡ್ತಾಳೆ. ಯಾಕೆ ಅಂತಂದ್ರೆ ಅವಳಿಗೆ ಒಂದು ದೊಡ್ಡ ಕಾಯಿಲೆ ಆದಂತಹ ಕ್ಯಾನ್ಸರ್ ಇರುತ್ತೆ. ಸೊ ಹಾಗಾಗಿ ಆ ಒಂದು ಗಾಬರಿಯಲ್ಲಿ ಅವಳು ಇರ್ತಾಳೆ. ಮತ್ತೆ ಅವಳು ಕೇಳ್ಕೊಳ್ತಾರೆ ವೈಷ್ಣವರನ್ನ, ಅಂದ್ರೆ ಪ್ರಭುಪಾದರನ್ನ, ಭಗವಂತನ ಒಂದು ರೂಪವಾಗಿ ಬಂದಿರ್ತಾರೆ. ಸೊ ಅವರನ್ನ ನೋಡಿದ್ರೇನೆ ಯಾರಿಗ್ ಬೇಕಾದ್ರೂ ಅರ್ಥ ಆಗತ್ತೆ. ಅಲ್ಲಿ ಮೊದಲನೇ ಬಾರಿಗೆ ನೋಡ್ತಾ ಇದ್ದಾಳೆ ಹೆಂಗಸು, ಆದ್ರೂ ಸಹ ಅವಳು ಏನ್ ಮಾಡ್ತಾಳೆ, ಅವರ ಕಾಲಿಗೆ ಬಿದ್ದು ನನ್ನನ್ನು ಉಳಿಸಿ ನನಗೆ ಈ ರೀತಿಯಾದಂತಹ ಕಾಯಿಲೆ ಇದೆ ಅಂತ ಎಲ್ಲ ಹೇಳ್ತಾಳೆ. ಆಗ ಪ್ರಭುಪಾದರು ಅವಳ ತಲೆಯ ಮೇಲೆ ಕೈ ಇಟ್ಟುಬಿಟ್ಟು ಇಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಅಷ್ಟೇ ಮಾಡ್ತಾರೆ. ಅವರು ಹೊರಟು ಬಿಡ್ತಾರೆ. ಸೊ ಹಾಗಾಗಿ ಮುಂದೆ ಅವರು ಹೊರಟು ಅವರ ಒಂದು ಉಪನ್ಯಾಸಗಳು ಎಲ್ಲ ಮಾಡಿ ಮತ್ತೆ ಮುಂದೆ ಅವ್ರು ಏನ್ ಮಾಡ್ತಾರೆ, ಮುಂದಿನ ಒಂದು ಪ್ರಯಾಣಕ್ಕೆ ಅವರು ಸಿದ್ಧ ಆಗ್ತಾರೆ. ಯಾವಾಗ ಜುಲೈ 29 ಗೆನ್ಸ್ ವಿಲ್ಲೆಗೆ ಅವ್ರು ಹೊರಡ್ಬೇಕಾಗತ್ತೆ. ಸೊ
ಸೊ ಯಾಕೆ ಅಲ್ಲಿ ಹೊರಡಬೇಕಾಗತ್ತೆ ಅವರು ಅಂತಂದ್ರೆ ಅಲ್ಲೂ ಸಹ ಒಂದು ಉಪನ್ಯಾಸ ಒಂದು ಇರತ್ತೆ. ಸೊ ಹಾಗಾಗಿ ಅಲ್ಲಿ ಏನ್ ಮಾಡ್ತಾರೆ ಅವರು ಅರವಿಂದನ್ ಅವ್ರನ್ನ ಕರ್ಕೊಂಡು ಹೊರಡ್ತಾರೆ. ಸೊ ಹೊರಟಾಗ ಕಾರಲ್ಲಿ ಹೋಗ್ತಾ ಇರ್ತಾರೆ. ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ಪ್ರಭುಪಾದರು ಅಲ್ಲ ಅಕ್ಕಪಕ್ಕದಲ್ಲಿ ಇರುವಂತಹ ಒಂದು ಪ್ರಕೃತಿಯನ್ನ ವೀಕ್ಷಣೆಯನ್ನ ಮಾಡ್ತಾ ಇರ್ತಾರೆ. ಆ ಒಂದು ಪ್ರಕೃತಿಯ ಬಗ್ಗೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂದ್ರೆ ಪೈನ್ ಮರಗಳು, ಅಂದ್ರೆ ಕಾಡು, ಸುತ್ತಲೂ ಕಾಡಿರತ್ತೆ, ಮತ್ತೆ ತುಂಬಾ ವರ್ಣರಂಜಿತವಾಗಿರತ್ತೆ ಆ ಒಂದು ಪ್ರಕೃತಿಯ ಒಂದು ಇದು. ಮತ್ತೆ ಪ್ರಭುಪಾದರು ಕೇಳ್ತಾರೆ ಎಷ್ಟು ಹೊತ್ತಾಗತ್ತೆ ನಾವು ಹೋಗೋದಿಕ್ಕೆ ಅಂತೆಲ್ಲ ಡ್ರೈವರ್ನ ಕೇಳ್ತಾರೆ. ಸುಮಾರು 1.5 ಗಂಟೆ ಹಿಡಿಸತ್ತೆ ನಾವು ಹೋಗೋದಿಕ್ಕೆ ಅಂತೆಲ್ಲ ತಿಳಿಯತ್ತೆ ಅವರಿಗೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಅವ್ರೇನ್ ಮಾಡ್ತಾರೆ, ವಿಮಾನ ನಿಲ್ದಾಣ ಹೋದಾಗ ಅಲ್ಲೇನಾಗತ್ತೆ, ಅಲ್ಲಿ ಅವ್ರನ್ನ ಬರ್ಮಾಡ್ಕೊಳ್ತಾರೆ ನ್ಯೂಯಾರ್ಕ್ ಒಂದು ಪ್ರದೇಶದಲ್ಲಿ. ಆಮೇಲೆ ಅವ್ರನ್ನೆಲ್ಲ ಸ್ವಾಗತವನ್ನ ಕೋರಿ ಅವರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಏನಾಗತ್ತೆ, ಅಲ್ಲಿ ಒಂದು ಸಣ್ಣ ಒಂದು ವಿಶ್ವವಿದ್ಯಾನಿಲಯ ಆದ್ರೂ ಸಹ ಅಲ್ಲಿ ಒಂದು ಸಣ್ಣ ದೇವಾಲಯ ತರ ಇರತ್ತೆ. ಏನು ಅಂತಂದ್ರೆ ಅಲ್ಲಿ ಒಂದು ಚಿಕ್ಕ ಮನೆ ತರ ಇದ್ದು ಅಲ್ಲಿ ದೇವಾಲಯವಾಗಿ ಅದನ್ನ ಕನ್ವರ್ಟ್ ಮಾಡಿರ್ತಾರೆ. ಅಲ್ಲಿ ಏನ್ ಮಾಡಿರ್ತಾರೆ, ಚೈತನ್ಯ ಮಹಾಪ್ರಭುಗಳ ಒಂದು ಚಿತ್ರಣವನ್ನ ಅಲ್ಲಿ ಇಟ್ಟಿರ್ತಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತೆ ಅವರ 5 ಜನ ಸಂಗಡಿಗರ ಒಂದು ಚಿತ್ರಣವನ್ನ ಅಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಪ್ರಭುಪಾದರು 1 ನಿಮಿಷ ಅದ್ರ ಮುಂದೆ ನಿಂತ್ಕೊಳ್ತಾರೆ. ಯಾಕೆ ಅಂತಂದ್ರೆ ಈ ಒಂದು ವಿದೇಶದಲ್ಲಿ ಬಂದಾಗ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಇಂತಹ ಒಂದು ಇದನ್ನ ನೋಡಿದಾಗ ಅವರಿಗೆ ಸಂತೋಷ ಆಗತ್ತೆ. ಸೊ ಹಾಗಾಗಿ ಅಲ್ಲಿ ನಿಂತು ಆಮೇಲೆ ಅವರು ವಿಶ್ರಾಂತಿ ತಗೊಳ್ಳೋದಿಕ್ಕೆ ಮುಂದೆ ಅವರ ಒಂದು ಕೊಠಡಿಗೆ ಹೊರಡ್ತಾರೆ. ಸರಿ, ಹೊರಟಾಗ ಅಲ್ಲಿ ಏನಾಗತ್ತೆ, ಅವರ ಒಂದು 10 ನಿಮಿಷ ಹೋಗಿ ರಿಲ್ಯಾಕ್ಸ್ ಮಾಡಿ ಮತ್ತೆ ಏನಾಗತ್ತೆ, ಅವರು ಒಂದು ಇದು ಉಪನ್ಯಾಸವನ್ನ ಕೊಡ್ಬೇಕಾಗಿರತ್ತೆ. ಸೊ ಹಾಗಾಗಿ ಅವರು ಉಪನ್ಯಾಸವನ್ನ ಹೇಗೆ ಶುರು ಮಾಡ್ತಾರೆ ಅಂತಂದ್ರೆ, ಚೈತನ್ಯ ಮಹಾಪ್ರಭುಗಳು ಅವರಿಂದ ಹೆಸರಿನಿಂದಾನೇ ಶುರು ಮಾಡ್ತಾರೆ. ಅಂದ್ರೆ ಪ್ರಭುಪಾದರು ಬಂದಿರೋದು ಕಲ್ಕತ್ತಾದಿಂದ. ಸೊ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳು ಅಲ್ಲಿನವ್ರೆ. ಹಾಗಾಗಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ ಸ್ಥಳದಿಂದ ಬಂದು ಇಂತಹ ಹುಡುಗ ಹುಡುಗಿಯರನ್ನ ನೋಡೋದೇ ಒಂದು ಸಂತೋಷ ಅಂತ. ಯಾಕೆ ಅಂತಂದ್ರೆ ಅಲ್ಲಿ ಚೈತನ್ಯ ಮಹಾಪ್ರಭುಗಳ ಒಂದು ಚಿತ್ರಣ ಇರತ್ತೆ. ಅಂದ್ರೆ ಅವ್ರಿಗೆಲ್ಲ ಆ ಒಂದು ಚೈತನ್ಯ ಮಹಾಪ್ರಭುಗಳು ಯಾರು ಅನ್ನೋದು ತಿಳಿಲಿ, ಕೃಷ್ಣ ಯಾರು, ಅವ್ರು ಯಾಕೆ ಬಂದ್ರು ಎಲ್ಲ ತಿಳಿಲಿ ಅನ್ನೋ ಒಂದು ಇದರಿಂದ ಅವ್ರು ಏನ್ ಮಾಡ್ತಾರೆ, ಅದೇ ಒಂದು ಇದನ್ನ ಇಟ್ಕೊಂಡು ಅವರು ಶುರು ಮಾಡ್ತಾರೆ. ಶುರು ಮಾಡಿ ಆಮೇಲೆ ಮೊದಲನೇದಾಗಿ ಅವರು ಸಂಕೀರ್ತನೆಯನ್ನ ಮಾಡ್ತಾರೆ. ಸಂಕೀರ್ತನೆಯನ್ನ ಮಾಡಿ ಆಮೇಲೆ ಅವರು ತಮ್ಮ ಉಪನ್ಯಾಸವನ್ನ ಶುರು ಮಾಡ್ತಾರೆ. ಶುರು ಮಾಡಿ ಆಮೇಲೆ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಅದರ ಒಂದು ವೈಶಿಷ್ಟ್ಯತೆ ಬಗ್ಗೆ ಹೇಳ್ತಾರೆ. ಯಾಕೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಬೇಕು ಅನ್ನೋದೆಲ್ಲ ಹೇಳಿ ಅವರು ಅವರ ಒಂದು ಉಪನ್ಯಾಸವನ್ನ ಮಾಡ್ತಾರೆ. ಆ ಒಂದು ಉಪನ್ಯಾಸದಲ್ಲಿ ಏನಾಗತ್ತೆ, ಅಲ್ಲೊಬ್ರು ಹೆಂಗಸ ಅಂದ್ರೆ ಏನದು ವರದಿಗಾರ ಒಂದು ಹುಡುಗಿ ಇರ್ತಾಳೆ. ಸೊ ಆ ಹುಡುಗಿ ವಾರ್ತಾಪತ್ರಿಕೆಯ ಒಂದು ಇದ್ರ ಬಂದಿರ್ತಾಳೆ. ಸೊ ಹಾಗಾಗಿ ಅವಳು ಕ್ವಶನ್ ಕೇಳೋದಕ್ಕೆ ಅಂತ ಅವಳು ಕೈಯನ್ನ ಎತ್ತುತ್ತಾಳೆ. ಸೊ ಕೈ ಎತ್ತಿದಾಗ ಅವಳು ಕೇಳ್ತಾಳೆ, ಯಾಕೆ ಇಲ್ಲಿ ತುಂಬಾ ಚಿಕ್ಕ ವಯಸ್ಸಿನವ್ರು ಇದ್ದಾರೆ ಅಂತಲ್ಲಿ ಕೇಳ್ತಾರೆ. ವಿಶ್ವವಿದ್ಯಾನಿಲಯ ಅಂದ್ರೆ ಅಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ. ಸ್ಟೂಡೆಂಟ್ಸ್ ಅಂದ್ರೆ ಅವರು ಗೃಹಸ್ಥರಾಗಿರಲ್ಲ, ಇಲ್ಲ ಒಂದು ಯೂತ್ ಅಂತಾನೆ ಹೇಳ್ಬೋದಲ್ವಾ. ಸೊ ಅಂಥವ್ರೆ ವಯಸ್ಕರೇ ಇರ್ತಾರೆ. ಹಾಗಾಗಿ ಅಲ್ಲಿರೋ ನ್ಯಾಚುರಲ್ ಆಗಿ ಅಲ್ಲಿರೋಂಥವ್ರು ಚಿಕ್ಕವರಾಗಿರ್ತಾರೆ. ಸೊ ಅದನ್ನ ಪ್ರಭುಪಾದರು ಹೇಳ್ತಾರೆ. ಹೇಗೆ ಅಂತಂದ್ರೆ, ಇಲ್ಲಿರುವಂಥವ್ರೆಲ್ಲ ಓದೋದಿಕ್ಕಾಗಿ ಬಂದಿರುವಂಥವ್ರು. ಸೊ ಹಾಗಾಗಿ ಅವರೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಇರುವಂಥವ್ರು ಅಂತ. ಸೊ ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಹಾಗಾದ್ರೆ ಇದು ಕೃಷ್ಣ ಪ್ರಜ್ಞೆಗೆ ಸರಿಯಾದ ಕಾಲನ ಅಂತಾನು ಅವಳು ಕೇಳ್ತಾಳೆ. ಸೊ ಹೇಗೆ ಅವರ ಕ್ವೆಶ್ಚನ್ ಮತ್ತೆ ಆ ಒಂದು ಇದಕ್ಕೆ ಹೋಗುತ್ತೆ, ಕೃಷ್ಣನ ಬಗ್ಗೆಗೆ ಕೇಳೋ ಹಾಗೆ ಮಾಡತ್ತೆ. ಸೊ ಹಾಗಾಗಿ ಪ್ರಭುಪಾದರು ಹೇಳ್ತಾರೆ, ಇದು ಕೃಷ್ಣ ಪ್ರಜ್ಞೆಗೆ ಸರಿಯಾದ ಕಾಲ. ಇಲ್ಲದೆ ಇದ್ರೆ ವಯಸ್ಸಾದ್ಮೇಲೆ ಹೇಗೆ ನಾವು ಎಲ್ಲವನ್ನೂ ಗ್ರಹಿಸಕ್ಕಾಗಲ್ಲ, ಮತ್ತೆ ಆ ಒಂದು ಶಕ್ತಿನೂ ಇರೋದಿಲ್ಲ ಅನ್ನೋದನ್ನ ಅವರು ಮುದಿ ನಾಯಿಗೆ ಹೋಲಿಸಿ ಹೇಳ್ತಾರೆ. ಮುದಿ ನಾಯಿಗೆ ಹೊಸ ಆಟಗಳನ್ನ ಕಲಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಹಾಗೆ
ಪ್ರಭುಪಾದರು ಏನೇ ಹೇಳಿದ್ರು ನೇರವಾಗಿ ಒಂದು ಆನ್ಸರ್ನ ಕೊಡ್ತಾರೆ. ಮತ್ತೆ ಆ ಒಂದು ಆನ್ಸರ್ ಅಲ್ಲಿ ತುಂಬಾ ಆಳವಾದಂತಹ ಒಂದು ವಿಷಯಗಳಿರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅವ್ರು ಏನ್ ಹೇಳಿದ್ರು, ಇಂತಹ ಭೌತಿಕವಾದಂತ ಆಧ್ಯಾತ್ಮಿಕವಾದಂತದನ್ನ ತಿಳಿಯೋದಿಕ್ಕೆ ನಾವು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭವನ್ನ ಮಾಡ್ಬೇಕು ಅನ್ನೋದನ್ನ ಅವರು ಈ ರೀತಿಯಾಗಿ ಒತ್ತಿ ಹೇಳಿರ್ತಾರೆ. ಸೊ ಅಲ್ಲಿ ಏನಾಗತ್ತೆ, ಮತ್ತೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಜಾಗದಲ್ಲಿ ಏನಾಗಿರುತ್ತೆ, ಅಲ್ಲಿ ಬೇಕಾದಷ್ಟು ಜನ ಬಂದಿರ್ತಾರೆ. ಮತ್ತೆ ನೆಕ್ಸ್ಟ್ ಅವರು ಫ್ಲಾರಿಡಾಗೆ ಹೋಗಿ ಅಲ್ಲಿ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಮತ್ತೆ ಅವರು ಉಪನ್ಯಾಸವನ್ನ ಕೊಡ್ಬೇಕಾಗತ್ತೆ. ಅಂತಹ ಒಂದು ಜಾಗದಲ್ಲಿ ಏನಾಗತ್ತೆ, 100 ಜನ ವಿದ್ಯಾರ್ಥಿಗಳು ಸೇರಿರ್ತಾರೆ. ಅಲ್ಲಿ ಎಲ್ಲರಿಗೂ ಗೊತ್ತು ವಿದೇಶದಲ್ಲಿ ಹೇಗೆ ಅವರಿಗೆ ಒಂದು ರೀತಿಯಾದಂತಹ ಏನ್ ಹೇಳ್ತಾರೆ ಪದ್ಧತಿಗಳಿರಲ್ಲ. ಮತ್ತೆ ಹಾಗಾಗಿ ಒಬ್ಬೊಬ್ರು ಒಂದೊಂದ್ ಕಡೆ ಕೂತಿರ್ತಾರೆ. ಮತ್ತೆ ಕೆಲವರು ಆರಾಮಾಗಿ ಹುಲ್ಲಿನ ಮೇಲೆ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಹಾಗಾಗಿ ಪ್ರಭುಪಾದರು ಆ ಒಂದು ಕಾರ್ಯಕ್ರಮದಲ್ಲಿ ಶುರು ಮಾಡಕ್ಕೂ ಮುಂಚೆ ಹೇಗೆ ಇಡೀ ವಾತಾವರಣವನ್ನ ಗಮನಿಸ್ತಾರೆ, ಇನ್ನೇನು ಮಳೆನೂ ಬಂದ್ಬಿಡತ್ತೇನೋ ಅನ್ನುವಂತಹ ಒಂದು ಸಂದರ್ಭ ಇರುತ್ತೆ ಅಲ್ಲಿ. ಆವಾಗ ಏನಾಗತ್ತೆ, ಅವರಿಗೆ ಒಂದು ಛತ್ರಿಯನ್ನ ಹಿಡಿತಾರೆ. ಆದ್ರೂ ಸಹ ಅವರು ತಮ್ಮ ಒಂದು ಕೆಲಸ ಅಂದ್ರೆ ಉಪನ್ಯಾಸವನ್ನ ಅವರು ಮುಂದುವರಿಸ್ತಾರೆ. ಸೊ ಮುಂದುವರ್ಸಕ್ಕೂ ಮುಂಚೆ ಅವ್ರಿಗೆ ಏನಾಗತ್ತೆ, ಪ್ರಭುಪಾದರು ಹೇಗೆ ಅಂತಂದ್ರೆ ಅವ್ರಿಗೆ ಅವರು ಎಷ್ಟೇ ದೂರದಲ್ಲಿದ್ರು ಏನಾದ್ರೂ ಸರಿಯಾದಂತಹ ಒಂದು ಕೆಲಸ ಅಲ್ಲಿ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಅವರಿಗೆ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಯಾರೋ ಇಲ್ಲಿ ಸಿಗರೆಟ್ ಸೇರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ನೋಡಿ, ಅವ್ರು ಕೂತಿರೋಂಥದ್ದು ಜಾಗವೇ ಬೇರೆ, ಅಲ್ಲಿ ಸಿಗರೆಟ್ ಸೇರ್ತಾ ಇರೋಂತ ಹುಡುಗರು ಬೇರೆ ಎಲ್ಲೋ ಇರ್ತಾರೆ. ಅದನ್ನ ಒಂದು ಅವರು ಮೈಕಲ್ ಹೇಳಿದ ತಕ್ಷಣ ಆ ಹುಡುಗರು ಅಲರ್ಟ್ ಆಗ್ತಾರೆ, ಮತ್ತೆ ಸಿಗರೆಟ್ ನ ಆಫ್ ಮಾಡ್ತಾರೆ. ಸೊ ಹಾಗಾಗಿ ಮತ್ತೆ ಆ ಒಂದು ಅವರ ಪ್ರವಚನವನ್ನ ಶುರು ಮಾಡಿದಾಗ್ಲೂ ಅಷ್ಟೇ ಅಲ್ಲಿ ನಾಯಿ ಬರತ್ತೆ, ನಾಯಿ ಬೊಗಳುತ್ತೆ. ಮತ್ತೆ ಆದ್ರೂ ಸಹ ಅವ್ರು ಏನು ವಿಚಲಿತರಾಗಲ್ಲ. ಮತ್ತೆ ಅವ್ರು ಹೇಳ್ತಾರೆ, ನಾಯಿ ಇಲ್ಲಿ ಯಾಕೆ ಬಂತು ಅಂತಂದ್ರೆ ಅದು ಏನನ್ನೋ ಹೇಳೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಅಲ್ಲಿ ಹೇಳ್ತಾರೆ. ಯಾಕೆ ಅಂತಂದ್ರೆ ಮಹಾತ್ಮರಾದಂಥವ್ರು ಪ್ರತಿಯೊಬ್ಬರಲ್ಲೂ ಆತ್ಮವನ್ನ ನೋಡುವಂಥವ್ರು. ಸೊ ಹಾಗಾಗಿ ಪ್ರಭುಪಾದರು ಅಂತಹ ಮಹಾನ್ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಒಂದ್ ನಾಯಿ ಅಲ್ಲಿ ಬಂದಿದೆ ಅಂತಂದ್ರೆ ಅದಕ್ಕೆ ಏನೋ ಹೇಳ್ಬೇಕು ಅಂತಿದೆ, ಆದ್ರೆ ಅದು ಹೇಳೋದಿಕ್ಕೆ ಅದರ ಒಂದು ರೀತಿಯಲ್ಲಿ ಹೇಳ್ತಾ ಇದೆ ಅಂತ ಅಲ್ಲಿ ಹೇಳ್ತಾರೆ. ಅದನ್ನ ಕೇಳಿ ಕೆಲವರೆಲ್ಲ ನಗ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ ಅದು ಆ ಒಂದು ಡೀಪ್ ಮೀನಿಂಗೇ ಅರ್ಥ ಆಗಿರಲ್ಲ. ಯಾಕೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಆತ್ಮ ಇದೆ ಅನ್ನೋದನ್ನ ಒಂದು ಮಹಾತ್ಮನಾದಂತವನಿಗೆ ತಿಳಿದಿರುತ್ತೆ. ಅಲ್ಲಿ ಕುಳಿತಂತವರು ಸ್ಟೂಡೆಂಟ್ಸ್, ಅವರಿಗೆ ಆತ್ಮ ಪರಮಾತ್ಮ ಜೀವಿಯ ಬಗ್ಗೆ ಏನು ಸರಿಯಾಗಿ ತಿಳಿದಂತಹವರಲ್ಲ ಅವರೆಲ್ಲ. ಸೊ ಹಾಗಾಗಿ ಕೆಲವರು ನಗ್ತಾರೆ. ಸೊ ಅದನ್ನ ಅಲ್ಲಿಗೆ ಮುಂದುವರಿಸ್ತಾ ಹೋಗ್ತಾರೆ ಅವರು. ಎಲ್ಲ ಆಗತ್ತೆ. ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಒಂದು ಉಪನ್ಯಾಸ ತುಂಬಾ ಸಂತೋಷವಾಗಿರತ್ತೆ. ಸೊ ಹಾಗಾಗಿ ಎಲ್ರು ಚೆನ್ನಾಗಿತ್ತು ಅಂತ ಹೇಳಿದಾಗ ಪ್ರಭುಪಾದರು ಬರೀ ಹರೇ ಕೃಷ್ಣ ಅಂತ ಹೇಳಿ ಅವರಿಗೆ ಒಂದು ಮುಗುಳ್ನಗೆಯನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಇದಕ್ಕೆ ಇದರಲ್ಲಿ ಏನಾಗತ್ತೆ, ಉಪನ್ಯಾಸದಲ್ಲಿ ಒಬ್ಬ ಸಂದರ್ಶಕ ಬಂದಿರ್ತಾನೆ. ಸೊ ಸಂದರ್ಶಕ ಏನು ಅಂತಂದ್ರೆ, ಈಗ ಯಾರಾದ್ರೂ ಒಬ್ಬ ಸಂದರ್ಶಕ ಬಂದು ಒಬ್ಬರನ್ನ ಮೀಟ್ ಮಾಡ್ಬೇಕು ಅಂದಾಗ ಅವರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ ಬಂದಿರ್ಬೇಕು. ಸೊ ಹಾಗಾಗಿ ಈಗ ಪ್ರಭುಪಾದರ ಬಗ್ಗೆ ಆ ಸಂದರ್ಶಕ ಸ್ವಲ್ಪ ತಿಳ್ಕೊಂಡು ಬಂದಿರ್ತಾನೆ. ಸೊ ಅಂದ್ರೆ ಅವನು ಸ್ವಲ್ಪ ಸಿದ್ಧತೆಯನ್ನ ಮಾಡ್ಕೊಂಡು ಬಂದಿದ್ದಾನೆ, ಅವರನ್ನ ಯಾವ ರೀತಿಯಾಗಿ ಅವರನ್ನ ಪರಿಚಯ ಮಾಡ್ಬೇಕು ಎಲ್ಲವನ್ನು. ಸೊ ಹಾಗಾಗಿ ಅವನೇನ್ ಮಾಡ್ತಾನೆ, ಪ್ರಭುಪಾದರ ಒಂದು ಪರಿಚಯವನ್ನ ಕೊಡೋದಿಕ್ಕೆ ಶುರು ಮಾಡ್ತಾನೆ. ಹೇಗೆ ಅಂತಂದ್ರೆ ಅವನು ಚೈತನ್ಯ ಮಹಾಪ್ರಭುಗಳ ಕೃಷ್ಣನಿಂದ ಹಿಡಿದು ಚೈತನ್ಯ ಮಹಾಪ್ರಭುಗಳ ಕಡೆಯಿಂದ ಅವನು ಹೇಳ್ತಾನೆ, ಇವರು ಗುರು ಪರಂಪರೆಯಲ್ಲಿ ಬಂದಿರುವಂತವ್ರು ಅಂತ ಹೇಳ್ತಾನೆ. ಹೀಗೆ ಹೇಳ್ತಾ ಅವನೇನ್ ಮಾಡ್ತಾನೆ, ಕೃಷ್ಣನ ವಿಭಿನ್ನಾಂಶಗಳು ಮತ್ತೆ ಮೂಲ ಪ್ರಜ್ಞೆ ಎಲ್ಲ ಜನರಲ್ಲೂ ಎಚ್ಚರಿಸಲು ಕೃಷ್ಣ ಪ್ರಜ್ಞೆ ಆಂದೋಲನವು ಪ್ರಯತ್ನಿಸುತ್ತಿದೆ ಅಂತ ಎಲ್ಲ ವಿವರಿಸ್ತಾನೆ ಅವನು. ಸೊ ಹಾಗಾಗಿ ಅವನು ಮತ್ತೆ ಡೈರೆಕ್ಟ್ ಆಗಿ ಪ್ರಭುಪಾದರನ್ನ ಕೇಳ್ತಾರೆ, ನಿಮ್ಮ ಗುರು ಯಾರು ಅಂತ ಕೇಳ್ತಾರೆ. ಆವಾಗ ಪ್ರಭುಪಾದರು ಪೂರ್ಣವಾದಂತಹ ಅವರ ಗುರುಗಳ ಹೆಸರನ್ನ ಹೇಳ್ತಾರೆ. ಹೇಗೆ, ಓಂ ವಿಷ್ಣು ಪಾದ ಪರಮಹಂಸ ಪರಿವ್ರಾಜಕಾಚಾರ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅಂತ ಪ್ರಭುಪಾದ ಅಂತ ಇಲ್ಲಿ ಹೇಳ್ತಾರೆ. ಸೊ ಆವಾಗ ಸಂದರ್ಶಕನಿಗೆ ಒಂಥರ ಇದಾಗತ್ತೆ, ತಾನು ಯಾವ ರೀತಿಯಾಗಿ ಅವನಿಗೆ ಪ್ರಶ್ನೆಯನ್ನ ಕೇಳ್ಬೇಕು ಅನ್ನೋದು ಅವನಿಗೆ
ಅಷ್ಟಾಗಿ ಇದು ಮಾಡಕ್ಕೆ ಟ್ಯಾಕಲ್ ಮಾಡೋದಕ್ಕೆ ಬರೋದಿಲ್ಲ. ಆದ್ರೂ ಸಹ ಅವನೇನ್ ಮಾಡ್ತಾನೆ, ಬೇರೆ ರೀತಿಯಲ್ಲಿ ಕೇಳ್ತಾನೆ. ನೀವೀಗ ಭಗವಂತನನ್ನೇ ಪ್ರೀತಿಯಿಂದ ಉಪದೇಶವನ್ನ ಮಾಡ್ತೀರಾ, ಮತ್ತೆ ಈ ಉಪದೇಶಗಳಲ್ಲಿ ಭಗವಂತನ ಉಪದೇಶಗಳು ಇರುತ್ತೆ. ಸೊ ಪ್ರಪಂಚದಲ್ಲಿ ಇತರ ಭಾಗಗಳಲ್ಲಿ ಮತ್ತೆ ಶತಮಾನಗಳಿಂದ ಆಚರಣೆಯಲ್ಲಿ ಬಂದಿರುವಂತಹ ಭಗವಂತನ ಪ್ರೇಮದ ಉಪದೇಶಗಳಿಂದ ಹೇಗೆ ಭಿನ್ನವಾಗಿದೆ ಮತ್ತು ಉತ್ತಮವಾಗಿದೆ ಅಂತ ಕೇಳ್ತಾನೆ. ಆವಾಗ ಪ್ರಭುಪಾದರು ಹೇಳ್ತಾರೆ, ಈ ಉಪದೇಶವು ಅತ್ಯಂತ ಅಧಿಕಾರಯುತವಾದದ್ದು, ಅದೊಂದು ವಾಸ್ತವಾಂಶ. ನಾವು ಚೈತನ್ಯ ಮಹಾಪ್ರಭುಗಳ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದೇವೆ. ವೈದಿಕ ಧರ್ಮದ ಪ್ರಮಾಣದ ಪ್ರಕಾರ ನಾವು ಚೈತನ್ಯ ಮಹಾಪ್ರಭುಗಳೇ ಕೃಷ್ಣ ಎಂದು ಒಪ್ಪಿಕೊಳ್ಳುತ್ತೇವೆ. ಉದಾಹರಣೆಗೆ, ಈ ಸಂಸ್ಥೆ ನೀನೇ ತಜ್ಞ, ಇಲ್ಲಿ ಯಾರಾದರೂ ನಿನ್ನ ಮಾರ್ಗದರ್ಶನಲ್ಲಿ ಏನನ್ನಾದರೂ ಮಾಡುತ್ತಿದ್ದರೆ ಅದು ನೀನೇ ಆತನಿಗೆ ಹೀಗೆ ಮಾಡು ಎಂದು ಹೇಳಿಕೊಡುತ್ತಿದ್ದರೆ ಅದು ಅಧಿಕಾರಯುತ. ಆದುದರಿಂದ ಚೈತನ್ಯ ಮಹಾಪ್ರಭುಗಳು ಭಗವಂತನ ಪ್ರಜ್ಞೆಯನ್ನು ಉಪದೇಶಿಸಿದಾಗ ಭಗವಂತನೇ ಉಪದೇಶ ಮಾಡುತ್ತಿದ್ದ. ಆ ರೀತಿಯಾಗಿ ಅವ್ರು ಏನ್ ಹೇಳ್ತಾರೆ, ಸ್ಟ್ರೈಟ್ ಕೃಷ್ಣ ಹೇಗೆ ಚೈತನ್ಯ ಮಹಾಪ್ರಭುಗಳಾಗಿ ಚೈತನ್ಯ ಮಹಾಪ್ರಭುಗಳು ಬರ್ತಾರೋ ಕೃಷ್ಣನ ಒಂದು ಅಂಶವಾಗಿ, ಸೊ ಇಲ್ಲಿ ಬಂದು ನಮಗೆಲ್ಲ ಈ ಒಂದು ಉಪದೇಶವನ್ನ ಕೊಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಭಗವಂತನಿಂದ ಬಂದಂತಹ ನೇರವಾಗಿ ಬಂದಂತಹ ಉಪದೇಶವನ್ನ ನಾವು ಸ್ವೀಕರಿಸಲೇಬೇಕು. ಈಗ ಹೇಗೆ ನೀನು ಈ ಒಂದು ಸಂಸ್ಥೆಯ ಒಂದು ಅಧಿಕಾರಿ ಆಗಿದ್ದು ನೀನೇನೇ ಒಂದು ಕೆಲಸವನ್ನ ಯಾರಿಗಾದ್ರೂ ಅಸೈನ್ ಮಾಡದೆ ಅಂದ್ರೆ ಅದನ್ನ ಅವರು ಮಾಡ್ಲೇಬೇಕಾಗತ್ತೆ, ಆ ರೀತಿಯಾಗಿ ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಅವರಿಬ್ಬರ ನಡುವೆ ಸ್ವಲ್ಪ ಚರ್ಚೆ, ಅಂದ್ರೆ ಯಾವುದ್ರ ಬಗ್ಗೆ, ಭಗವಂತನ ಬಗ್ಗೆ ಮತ್ತೆ ಅಲ್ಲಿ ಬಂದಂತಹ ಧರ್ಮಗಳ ಬಗ್ಗೆ ಇದನ್ನೆಲ್ಲ ಸ್ವಲ್ಪ ಅವನು ಕೇಳ್ತಾ ಹೋಗ್ತಾನೆ. ಸೊ ಕೇಳ್ತಾ ಹೋದಾಗ ಅಲ್ಲಿ ಏನಾಗತ್ತೆ, ಅವರು ಪ್ರಭುಪಾದರು ಬರೆದಂತ ವ್ಯಾಖ್ಯಾನಗಳ ಬಗ್ಗೆನೂ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಕಡೆಗೆ ಏನ್ ಹೇಳ್ತಾರೆ, ಇಲ್ಲಿ ಸಂಬಂಧಗಳ ಬಗ್ಗೆ ಕೇಳ್ತಾರೆ. ದೇವರ ಮತ್ತೆ ಮನುಷ್ಯರ ನಡುವಿನ ಸಂಬಂಧ ಕೇಳ್ತಾನೆ. ಮನುಷ್ಯರ ನಡುವಿನ ಸಂಬಂಧಕ್ಕಿಂತ ಮೊದಲನೇದಾಗಿ ನಾವು ದೇವರ ಮತ್ತು ನಮ್ಮ ಜೀವಾತ್ಮರ ಒಂದು ಸಂಬಂಧವನ್ನ ತಿಳ್ಕೊಬೇಕು. ಯಾವಾಗ ಆ ಒಂದು ಸಂಬಂಧವನ್ನ ನಾವು ತಿಳ್ಕೊಳ್ತೀವೋ ಆವಾಗ ವ್ಯಕ್ತಿಯ ನಡುವಿನ ಸಂಬಂಧ, ಎಲ್ಲ ಸಂಬಂಧಗಳು ನಮ್ಗೆ ಅದಾಗದೆ ಅರ್ಥ ಆಗತ್ತೆ ಅಂತ ಅವರು ನೇರವಾಗಿ ಹೇಳ್ತಾರೆ. ಸೊ ಹಾಗಾಗಿ ಇಂತಹ ಒಂದು ರೀತಿಯಾದಂತಹ ಒಂದು ಸಂದರ್ಶನ ಮುಂದುವರಿತಾ ಹೋಗುತ್ತೆ. ಮತ್ತೆ ಪ್ರಭುಪಾದರು ತಮಗೆ ಅವನು ಕೇಳಿದಂತಹ ಪ್ರಶ್ನೆಗಳಲ್ಲಿ ಹೇಗೆ ಆ ಕೃಷ್ಣನ ಒಂದು ಕೃಷ್ಣ ಪ್ರಜ್ಞೆಯನ್ನ ಅವರು ಇದು ಮಾಡ್ಬೇಕು, ಅದನ್ನ ಮುಖ್ಯವಾಗಿರುವಂತಹದ್ದನ್ನ ಹೇಳ್ತಾ ಹೋಗ್ತಾರೆ. ಆದ್ರೂ ಸಹ ಅವನು ಬಿಡೋದಿಲ್ಲ. ಧರ್ಮದ ಬಗ್ಗೆ, ಹೇಗೆ ಸ್ವಧರ್ಮದ ಬಗ್ಗೆ ಎಲ್ಲವನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಹೇಗೆ ಅಂತಂದ್ರೆ ಅಲ್ಲಿ ನಾವು ತುಂಬಾ ಅಲ್ಲಿ ಕ್ರಿಶ್ಚಿಯಾನಿಟಿ ಇದನ್ನ ನೋಡ್ತೀವಲ್ವಾ. ಸೊ ಹಾಗಾಗಿ ಅಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆ ಅವನು ಕೇಳ್ತಾನೆ. ನಿಮಗೆ ಗೊತ್ತಾ, ಇಲ್ಲಿ 10 ರೀತಿಯಾದಂತಹ ಆಜ್ಞೆಗಳಿದೆ. ಅಂದ್ರೆ ಅವರು ಯಾವಾಗ್ಲೂ ಚರ್ಚ್ಗೆ ಹೋದ್ರೆ ಅದನ್ನ ಫಸ್ಟ್ ಅವರು ಪಠಣೆಯನ್ನ ಮಾಡ್ತಾರೆ ಅಲ್ವಾ. ಅಂದ್ರೆ ಭಗವಂತನ ಆದೇಶ ಅಂತ ಅವರು ಎಲ್ಲರೂ ಅದನ್ನ ಓದ್ತಾರೆ. ಸೊ ಅದು ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಕೇಳಿದಾಗ ಪ್ರಭುಪಾದರು ಹೇಳ್ತಾರೆ ಹೌದು ಅಂತ. ಸೊ ಹಾಗಾಗಿ ಅದರಲ್ಲಿ ನೀವು ಕಳ್ತನ ಮಾಡಬಾರ್ದು, ಕೊಲ್ಲಬಾರ್ದು, ಇದೆಲ್ಲ ಇದೆ, ಇದೆಲ್ಲ ನಿಮಗ್ ಗೊತ್ತಾ ಅಂತ. ಹೌದು, ಕೊಲ್ಲಬಾರ್ದು, ನೀನು ಕೊಲ್ಲಬಾರ್ದು ಅಂತೆಲ್ಲ ಹೇಳ್ತಾರೆ. ಆವಾಗ ಅದು ಮನುಷ್ಯರಿಗೆ ಮಾತ್ರ ಅನ್ವಯಿಸೋದಿಲ್ಲ ಅಂತಾನೂ ಹೇಳ್ತಾರೆ. ಅಂದ್ರೆ ಅಲ್ಲಿ ಪ್ರಭುಪಾದರು ಅವ್ರು ಮಾಡ್ತಾ ಇರುವಂತಹ ಮಿಸ್ಟೇಕ್ ಏನಂದ್ರೆ ಅವರೆಲ್ಲ ಪ್ರಾಣಿ ಹಿಂಸೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರೆಲ್ಲ ನಾನ್ ವೆಜ್ ನ ತುಂಬಾ ತಿನ್ನೋದು, ಮತ್ತೆ ಒಂದು ಇದನ್ನ ಪ್ರಾಣಿ ಹಿಂಸೆಯ ಬಗ್ಗೆ ಅವರು ಯಾವುದೇ ರೀತಿಯಾದಂತಹ ಒಂದು ಶಾಸನವನ್ನ ಅವರು ಹಾಕೊಂಡಿಲ್ಲ. ಸೊ ಹಾಗಾಗಿ ಅದನ್ನ ತಿಳಿಸೋದಿಕ್ಕೋಸ್ಕರ ಪ್ರಭುಪಾದರು ಹೇಳ್ತಾರೆ. ಆದ್ರೆ ಕ್ರೈಸ್ತ ಧರ್ಮದಲ್ಲೂ ಸಹ ಎಲ್ಲೂ ಹೇಳಿಲ್ಲ ನೀವು ಪ್ರಾಣಿಯನ್ನ ಹಿಂಸಿಸ್ಬೋದು ಅನ್ನೋದನ್ನ ಅವರು ಎಲ್ಲೂ ಹೇಳಿಲ್ಲ. ಆದ್ರೆ ಅವ್ರು ಏನ್ ಹೇಳಿದ್ದಾರೆ, ನೀನು ಕಳ್ಳತನನೂ ಮಾಡಬಾರ್ದು, ಕೊಲ್ಲಬಾರದು ಅಂದಾಗ ಏನಲ್ಲಿ ಅರ್ಥ, ಯಾರನ್ನು, ಒಂದು ಜೀವಿಯನ್ನು ಕೊಲ್ಲಬಾರದು ಅಂತ. ಅದನ್ನ ಅವರು ಮಾಡಿಫೈ ಮಾಡ್ಕೊಂಡು ಅವರು ಪ್ರಾಣಿಗಳನ್ನ ಕೊಳ್ತಾರೆ. ಸ್ಲಾಟರ್ ಹೌಸಸ್ಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ಅದೆಲ್ಲ ತುಂಬಾ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಅದನ್ನ ಮತ್ತೆ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಜೀವಿಯನ್ನು ಕೊಲ್ಬಾರ್ದಾ ಅಂತಾರೆ. ಹೌದು, ಯಾವುದನ್ನು ಕೊಲ್ಲಬಾರ್ದು, ಅದೇ ಧರ್ಮ. ಅದು ಎಲ್ಲ ಇಂಡಿಯನ್ ಅಲ್ಲ, ಅಮೆರಿಕನ್ ಅಲ್ಲ, ಯಾರಿಗೂ ಅಲ್ಲ, ಎಲ್ಲರಿಗೂ ಅದು ಒಂದೇ ಆದ ಧರ್ಮ ಅಂತ ಅವರಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಅವರು ಪ್ರಾಣಿ ಹಿಂಸೆಯ ಬಗ್ಗೆ ಹೆಚ್ಚಾಗಿ ಅವರು ಹೇಳ್ತಾ ಹೋಗ್ತಾರೆ.
ಆವಾಗ ಆ ಒಂದು ಸಂದರ್ಶನದಲ್ಲಿ ಸಂದರ್ಶಕನಿಗೆ ಏನಾಗತ್ತೆ, ಒಂದು ರೀತಿ ಅವನಿಗೆ ಕೌಂಟರ್ ಕೊಡೋದಿಕ್ಕೆ ಆಗೋದಿಲ್ಲ. ಆವಾಗ ಏನ್ ಮಾಡ್ತಾನೆ, ಅವನು ಬಿಟ್ಟು ಮತ್ತೆ ಅವನು ಕೃಷ್ಣ ಪ್ರಜ್ಞೆಯ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾನೆ. ಕೃಷ್ಣ ಪ್ರಜ್ಞೆ ಅನುಯಾಯಿಯನ್ನ ಅವನು ನಡೆಯುವಂತೆ ಗುರುತಿಸುವುದು ಹೇಗೆ ಎಂದು ಪ್ರಭುಪಾದರನ್ನ ಕೇಳ್ತಾನೆ. ಸೊ ಆವಾಗ ಪ್ರಭುಪಾದರು, ಆತ ಪರಿಪೂರ್ಣ ಸಂಭಾವಿತನಾಗಿರುತ್ತಾನೆ ಅಷ್ಟೇ, ಆದ್ದರಿಂದ ನನ್ನ ಶಿಷ್ಯರು ಮಾಂಸವನ್ನು ತಿನ್ನಬಾರದೆಂದು ವಿಧಿಸಿದ್ದೇನೆ. ಮತ್ತೆ ಅವ್ರು ಹೇಳ್ತಾರೆ, ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹವ್ರು ಯಾವ ರೀತಿಯಾಗಿರ್ತಾರೆ ಅಂತಂದ್ರೆ ಎಲ್ಲ ರೀತಿಯಲ್ಲೂ ಸಂಭಾವಿತನಾಗಿರ್ತಾನೆ. ಹೇಗೆ ಅಂತಂದ್ರೆ ಭಗವಂತನ ಒಂದು ಮಾರ್ಗದರ್ಶನದಲ್ಲಿ ಇರ್ತಾನೆ. ಯಾಕೆ ಅಂತಂದ್ರೆ ಅವನು ಗುರುಗಳ ಅಡಿ, ಅಂದ್ರೆ ಪರಂಪರೆಯ ಗುರುಗಳ ಅಡಿಯಲ್ಲಿ ಇರ್ತಾನೆ. ಸೊ ಹಾಗಾಗಿ ಗುರುಗಳ ಹೇಳದ್ದನ್ನ ಅವನು ಪಾಲಿಸ್ತಾ ಇರ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ವೇರಿಯೇಷನ್ಸ್ ಅವನು ಮಾಡ್ಕೊಳ್ಳೋದಿಲ್ಲ ಅಂತ. ಹೇಗೆ ಅಂತಂದ್ರೆ ಮಾಂಸ ತಿನ್ಬಾರ್ದು ಅಂದ್ರೆ ಅವ್ರು ತಿನ್ನೋದಿಲ್ಲ ಅಂತಾರೆ. ಹೌದಾ, ಹಾಗಾದ್ರೆ ನಾನು ಇನ್ನೂ ಸ್ತ್ರೀಯರೊಡನೆ ಅನೈತಿಕ ಸಂಬಂಧ ಇಟ್ಕೋಬಾರ್ದು, ಮತ್ತೆ ಮದ್ಯಪಾನ ಮಾಡಬಾರ್ದು, ಸಿಗರೇಟ್ ಸೇದಬಾರ್ದು, ಇವೆಲ್ಲ ಇದೆ ನಮಗೆ ಅಂತಾನು ಹೇಳ್ತಾರೆ. ಆವಾಗ ಅವನಿಗೆ ಅರ್ಥ ಆಗತ್ತೆ, ಈ 4 ನಿಯಂತ್ರಕ ತತ್ವಗಳನ್ನ ಎಲ್ಲರೂ ಪಾಲಿಸ್ಲೇಬೇಕು ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ವಿದೇಶದಲ್ಲಿ ನಾವು ಈ 4 ನಿಯಂತ್ರಕ ತತ್ವಗಳು ಇಲ್ವೇ ಇಲ್ಲ. ನಾವು ಅದನ್ನ ಅವರು ಸ್ವೇಚ್ಛಾಚಾರವಾಗಿ ಅದನ್ನ ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ಅದನ್ನ ಅಲ್ಲಿ ಒಂದು ತಿಳಿಸುವಂತಹ ಒಂದು ಸಂದರ್ಭ ಪ್ರಭುಪಾದರಿಗೆ ಬಂದಿದೆ. ಮತ್ತೆ ಅಲ್ಲಿರುವಂತಹವರು ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಂದರ್ಭ ಅಲ್ಲಿ ಉಂಟಾಗಿದೆ. ಸೊ ಹಾಗಾಗಿ ಇದನ್ನೆಲ್ಲ ಅವರು ತಿಳಿಸ್ಕೊಡ್ತಾರೆ. ಅದಾದ್ಮೇಲೆ ಕಟ್ಟಕಡೆಯಾಗಿ ಅವನು ಹೇಳ್ತಾನೆ, ಸಂದರ್ಶಕ, ಸಮಾಜದ ವಿಷಯದಲ್ಲಿ ಪ್ರಭುಪಾದರು ಏನಾದರೂ ಆಕ್ಷೇಪಣೆಗಳಿದೆಯಾ ಅಂತ ಕೇಳ್ತಾನೆ. ಆಗ ನನ್ನ ಆಕ್ಷೇಪಣೆ ಏನೂ ಇಲ್ಲ, ಆದ್ರೆ ಇಲ್ಲಿರುವಂತಹ ಹುಡುಗ ಹುಡುಗಿಯರು ತುಂಬಾ ಒಳ್ಳೆಯವರು, ಯೋಗ್ಯವಾದವರು. ಸೊ ಹಾಗಾಗಿ ಏನ್ ಬೇಕು ಅನ್ನೋದನ್ನ ಕೇಳುವಂತಹ ಧೈರ್ಯ ಅವರಿಗೆ ಇದೆ. ಹಾಗಾಗಿ ಕೇಳಬಹುದು ಅವರು. ಆದ್ರಿಂದ ಅವರು ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಅವರಿಗೆ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅನ್ನೋಂತಹ ಒಂದು ಅವರಿಗೆ ಕುತೂಹಲ ಇದೆ ಅನ್ನೋದನ್ನ ಅವರು ಪ್ರಭುಪಾದರು ಹೇಳ್ತಾರೆ. ಸೊ ಹೀಗೆ ಹೇಳಿ ಆಮೇಲೆ ಹೇಳ್ತಾರೆ ಅಂತಂದ್ರೆ ಹರೇ ಕೃಷ್ಣ ಸಂಕೀರ್ತನೆ ಬಗ್ಗೆ ಹೇಳಿ ಅವರು ಆ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾರೆ. ಸೊ ಮುಗಿಸ್ಬಿಟ್ಟು ಪ್ರಭುಪಾದರು ಏನೇನು ಅಷ್ಟೊತ್ತಿಗಾಗ್ಲೇ ತುಂಬಾ ಹೊತ್ತಾಗೋಗಿರೋದ್ರಿಂದ ಏನಾಗತ್ತೆ, ಅಲ್ಲಿ ಆಕ್ಚುಲ್ ಆಗಿ ಇನ್ನೊಂದು ಪ್ರಶ್ನೆಯನ್ನ ಪ್ರಭುಪಾದ್ರೆ ಕೇಳ್ತಾರೆ ಆ ಸಂದರ್ಶಕನಿಗೆ. ಯಾಕೆ ಅಂತಂದ್ರೆ ಅವನು ಅರ್ಧದಲ್ಲಿ ಮುಗಿಸ್ದ. ಸೊ ಹಾಗಾಗಿ ಪ್ರಭುಪಾದರಿಗೆ ಏನು ಅಂತಂದ್ರೆ ಅವನು ಪೂರ್ತಿಯಾಗಿ ಸರಿಯಾಗಿ ತಿಳ್ಕೊಳ್ಳಿ ಅನ್ನೋ ಒಂದು ವಿಷಯದಲ್ಲಿ ಅವ್ರು ಏನ್ ಹೇಳ್ತಾರೆ, ನಾನು ನಿನ್ಗೊಂದು ಪ್ರಶ್ನೆಯನ್ನ ಕೇಳ್ತೀನಿ ಅಂತ. ಅವನಿಗೆ ಇನ್ನು ಯಾವ ರೀತಿಯಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ದಿರ ಆಗ್ಲಿ ಅಂತ ಹೇಳ್ತಾನೆ. ಸೊ ಈಗ ನಿನ್ಗೊಂದು ಕಾಯಿಲೆ ಬಂದಿದೆ, ಸೊ ಹಾಗಾಗಿ ಆ ಕಾಯಿಲೆನ ನೀನ್ ಗುಣಪಡಿಸ್ಕೊಳ್ಳೋದಿಕ್ಕೆ ನೀನ್ ಎಲ್ಲಿ ಹೋಗ್ತೀಯಾ ಅಂತ ಕೇಳ್ತಾರೆ. ಸೊ ಅವಾಗ ಅವನು ಯಾವುದು ಒಳ್ಳೆ ಅತ್ಯುತ್ತಮವಾದಂತಹ ವಿಧಾನ ಯಾವುದು ಅಂತ ಕೇಳ್ತಾರೆ. ಆದ್ರೆ ಅವನು ಅಷ್ಟಾಗಿ ಅದನ್ನ ಕೇರ್ ಮಾಡಲ್ಲ ಕ್ವಶನ್ನ. ಹಾಗಾಗಿ ಪ್ರಭುಪಾದ್ರೆ ಮತ್ತೆ ಕೇಳ್ತಾರೆ, ನೀನು ಒಬ್ಬ ವೈದ್ಯನ ಬಳಿಗೆ ಹೋಗ್ತೀಯಾ ಅಥವಾ ನೀನು ಅದನ್ನ ಗುಣಪಡಿಸ್ಕೊಳ್ಳೋದಕ್ಕೆ ನಿನ್ನ ಸ್ನೇಹಿತನ ಬಳಿಗೆ ಹೋಗ್ತೀಯಾ ಅಂತ ಕೇಳ್ತಾರೆ. ಅವ್ರೇನ್ ಮಾಡ್ತಾನೆ, ನಾನು ಸ್ನೇಹಿತನ ಬಳಿಗೆ ಹೋಗ್ತೀನಿ ಅಂತಾನೆ ಹೇಳ್ತಾನೆ. ಹೌದು ಅಂತ ಹೇಳ್ತಾನೆ. ಹಾಗಾದ್ರೆ ಯಾಕೆ ಅಂತಂದ್ರೆ ಅವನು ಗಮನವನ್ನ ಸರಿಯಾಗಿ ಕೊಟ್ಟಿರಲ್ಲ, ಇಲ್ಲ ಅವನಿಗೆ ಕ್ವಶನ್ಗೆ ಆನ್ಸರ್ ಮಾಡೋದಿಕ್ಕೆ ಅವನಿಗೆ ಇಷ್ಟನೂ ಇರೋದಿಲ್ಲ. ಸೊ ಹಾಗಾಗಿ ಅವನೇನ್ ಪ್ರಭುಪಾದ್ರೆ ಆನ್ಸರ್ ಮಾಡ್ತಾರೆ, ನಿಮಗೆ ಒಂದು ಕಾಯಿಲೆ ಇದೆ ಅಂತಂದ್ರೆ ನೀವು ಸ್ನೇಹಿತನ ಬಳಿ ಅಲ್ಲ ಹೋಗೋದು, ಒಬ್ಬ ವೈದ್ಯನ ಬಳಿ ಹೋಗೋದು. ಯಾಕೆ ಅಂತಂದ್ರೆ ಅಲ್ಲಿ ವೈದ್ಯ ನಿಮಗೆ ಬಂದಿರುವಂತಹ ಒಂದು ಕಾಯಿಲೆ ಏನು ಅಂತ ತಿಳಿದು ಅವನು ಗುಣ ಮಾಡ್ತಾನೆ. ಅದೇ ರೀತಿ ಗುರು ಆದವನು ಸಹ ನಮ್ಮಲ್ಲಿರುವಂತಹ ಕಾಯಿಲೆ ಏನು ಅಂತ ತಿಳಿದು ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನ ಕೊಡ್ತಾನೆ ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ಸೊ ಆವಾಗ ಅಲ್ಲಿರುವಂತಹ ಭಕ್ತರಿಗೂ ಸಂತೋಷ ಆಗತ್ತೆ, ಮತ್ತೆ ಸಂದರ್ಶಕನಿಗೆ ಅರ್ಥ ಆಗತ್ತೆ ಏನನ್ನ ಅವರು ತಿಳಿಸೋದಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಅವನಿಗೆ ಅರ್ಥ ಆಗತ್ತೆ. ಸೊ ಹಾಗೆ ಪ್ರಭುಪಾದರು ಯಾವುದೇ ಒಂದು ಉಪನ್ಯಾಸವನ್ನ ಮಾಡ್ಲಿ ಅಲ್ಲಿ ಹೆಚ್ಚು ಹೆಚ್ಚು ಕೃಷ್ಣ ಪ್ರಜ್ಞೆಯಲ್ಲಿ ಬರೋದಿಕ್ಕೋಸ್ಕರ ಪೂರ್ಣವಾಗಿ ಅವರು ಒತ್ತು ಕೊಟ್ಟು ಹೇಳಿ ಬರ್ತಾರೆ. ಸೊ ಅದು
ಹರೇ ಕೃಷ್ಣ. ಸೊ ಇನ್ನು ಮುಂದೆ ಏನಾಗತ್ತೆ, ಇವಾಗ ತುಂಬಾ ರಾತ್ರಿ ಆಗ್ಬಿಟ್ಟಿತ್ತು, ಆದ್ರೂ ಸಹ ಅಲ್ಲಿ ಏನಾಗಿರುತ್ತೆ, ಬೇರೆ ಒಂದು ಜಾಗದಿಂದ ಬಂದಂತಹ ಕೆಲವರಿಗೆ 5 ಜನಕ್ಕೆ ಅಲ್ಲಿ ದೀಕ್ಷೆಯನ್ನು ಕೊಡ್ಬೇಕಾಗಿರುತ್ತೆ. ಆ ಒಂದು ಕಾರ್ಯಕ್ರಮ ಬೇರೆ ಇರುತ್ತೆ. ಆದ್ರೂ ಸಹ ಏನ್ ಮಾಡೋದು, ಈ ಅಷ್ಟು ಮಧ್ಯರಾತ್ರಿಯಲ್ಲಿ ಕೊಡ್ತಾರೋ ಇಲ್ವೋ ಅನ್ನೋ ಒಂದು ಚರ್ಚೆಗಳು ಅಲ್ಲಿ ನಡೀತಾ ಇರುತ್ತೆ. ಪ್ರಭುಪಾದ್ರು ಏನ್ ಮಾಡ್ತಾರೆ, ಒಳಗ್ ಹೋಗ್ತಾರೆ, ಹಾಸಿಗೆ ಮೇಲೆ ಕೂತ್ಕೊಳ್ತಾರೆ, ಮತ್ತೆ ಅವ್ರು ತಮ್ಮಲ್ಲೇ ವಿಶ್ಲೇಷಣೆ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತಾರೆ, ರೆಡಿ ಆಗ್ತಾರೆ. ಹೇಗೆ ಅಂತಂದ್ರೆ 5 ಜನ ಯಾರ್ಯಾರು ಅಂದ್ರೆ ಜೋಸೆಫ್, ಸ್ಯಾಮ್, ಮತ್ತೆ ಡೇವಿಡ್, ಮತ್ತೆ ಏಡ್ರಿಯನ್, ಮತ್ತೆ ಗ್ಯಾರಿ ಅಂತ ಈ 5 ಜನ ಬಂದಿರ್ತಾರೆ. ಸೊ ಇವ್ರಿಗೆಲ್ಲ ಈಗ ದೀಕ್ಷೆಯನ್ನು ಕೊಡ್ಬೇಕಾಗಿರತ್ತೆ, ದೀಕ್ಷೆಯ ಒಂದು ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ದೀಕ್ಷೆಯನ್ನ ಕೊಡೋದಿಕ್ಕೆ ಅವರು ರೆಡಿ ಆಗ್ತಾರೆ. ಅಂದ್ರೆ ಅವರು ಜಪಮಣಿಯನ್ನ ಹಿಡಿದು ಯಾಕೆ ಅಂತಂದ್ರೆ ಎಲ್ಲರಿಗೂ ಗಾಯತ್ರಿ ಮಂತ್ರವನ್ನ ಬೋಧಿಸ್ಬೇಕಾಗತ್ತೆ, ಮತ್ತೆ ಅವರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಬೋಧಿಸಿ ಅವರಿಗೆ ಜಪಮಣಿಯನ್ನ ನೀಡ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಹಿಡಿದು ರೆಡಿ ಆಗಿರ್ತಾರೆ. ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನ ಈಗ ನಡೆಯುತ್ತೋ ಇಲ್ವೋ ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಪ್ರಭುಪಾದರು ಅದಕ್ಕೆ ರೆಡಿ ಆಗಿರ್ತಾರೆ. ಹರೇ ಕೃಷ್ಣ ಮಾತಾಜಿ. ಮುಂದುವರಿಸ್ಲಾ, ನಾಳೆ ಮುಂದುವರ್ಸೋಣವಾ ಮಾತಾಜಿ? ಹರೇ ಕೃಷ್ಣ. ನಾಳೆ ಮಾಡೋಣ ಮಾತಾಜಿ. ನಾಳೆ ಮಾಡೋಣ ಅಲ್ವಾ? ಸ್ಟಾರ್ಟಿಂಗ್ ಅದು ಮಾಡಿಬಿಟ್ರೆ. ಹೌದು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇತ್ತಾ? ನೋಡಿ, ಪ್ರಭುಪಾದರ ಒಂದು ಲೀಲಾಮೃತವನ್ನ ಕೇಳೋದು ಅಂದ್ರೆ ಒಂಥರ ನಮಗೆ ಒಳಗಿನಿಂದ ಹುರುಪು ಬರುತ್ತೆ ಅಲ್ವಾ. ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದೀವಿ, ಪ್ರಭುಪಾದರ ಒಂದು ಮಾರ್ಗದರ್ಶನದಲ್ಲಿದ್ದೀವಿ. ಮತ್ತೆ ಅವರು ಹೇಗೆ ವಿದೇಶಕ್ಕೆ ಹೋಗಿ ತಮ್ಮ ಒಂದು ಉಪನ್ಯಾಸಗಳಿಂದ ಎಷ್ಟೋ ಜನ ಶಿಷ್ಯರನ್ನಾಗಿ ಮಾಡಿದ್ರು. ಮತ್ತೆ ಆ ಒಂದು ಶಿಷ್ಯರನ್ನಾಗಿ ಮಾಡುವಂತಹ ಒಂದು ಸಂದರ್ಭಗಳಲ್ಲಿ ಅವರು ಯಾವ ರೀತಿಯಾದಂತಹ ಸಂದರ್ಭಗಳನ್ನ ಎದುರಿಸಿದ್ದಾರೆ, ಇಲ್ಲ ಅಂತಹ ಒಂದು ಸಿಚುಯೇಷನ್ಗಳಲ್ಲಿ ಇತ್ತು ಅನ್ನೋದನ್ನ ನಾವು ಈ ಒಂದು ಲೀಲಾಮೃತದಿಂದ ಮತ್ತೆ ಪ್ರಭುಪಾದರ ಒಂದು ಉಪನ್ಯಾಸಗಳಿಂದನೂ ನಾವು ತಿಳ್ಕೊಳ್ಳುವಂತಹ ಒಂದು ನಮಗೆ ಅವಕಾಶವನ್ನ ಸಿಗತ್ತೆ. ಹರೇ ಕೃಷ್ಣ. ಸೊ ಇವತ್ತಿಗೆ ಈ ಒಂದು ತರಗತಿಯನ್ನ ಮುಗಿಸೋಣಂತೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ರಾಧಾ ಗೋವಿಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದೀರಾ ಅಲ್ವಾ ಎಲ್ಲರೂ? ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮೀಟಿಂಗ್ ಎಂಡ್ ಮಾಡ್ಲಾ ಮಾತಾಜಿ?